कृष्ण 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 हे कृष्ण 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 हे कृष्ण 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 हे कृष्ण 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 रक्ष माम् कृष्ण 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 रक्ष कृष्ण रक्ष माम् कृष्ण 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 पाहि माम् कृष्ण 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 पाल माम् राम राघव राम राघव राम राघव रक्ष माम् राम राघव राम राघव राम राम राघव रक्ष रक्ष माम् केशव कृष्ण केशव कृष्ण केशव पाहि माम् कृष्ण केशव कृष्ण केशव कृष्ण केशव पाहि माम् राम राघव राम राघव राम राघव रक्ष माम् राम राघव राम राघव राम राघव रक्ष माम् शव कृष्ण केशव कृष्ण केशव पाहि माम् कृष्ण कृष्ण केशव केशव कृष्ण कृष्ण केशव केशव कृष्ण कृष्ण केशव केशव पाहि पाहि माम् श्रीराम रक्ष माम् श्रीकृष्ण पाहि माम् श्रीराम रक्ष श्रीराम रक्ष माम् कृष्ण श्रीकृष्ण पाहि पाहि माम् श्रीराम रक्ष माम् श्रीकृष्ण 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 पाहि माम् ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳು. ಈ ಹರೇ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಪ್ರಣಾಮಗಳು ಪ್ರಣಾಮಗಳು ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ साग्रजातं सगण रघुनाथान्वितं तं सजीवं सादयित्वं सावधूतं परिजनसहितं कृष्णचैतन्यदेवं श्रीराधाकृष्णपादान् सगणललिता श्रीविशाखान्वितांश्च नमो विष्णुपदाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने. नमस्ते सारस्वते देवे गौरवाणी प्रचारिणी निर्विशेषा शून्यवादी पाश्चात्यदेशतारिणे. नमः ॐ विष्णुपादाय कृष्णप्रेष्ठाय भूतले श्रीमते भक्तिसिद्धान्त सरस्वती इति नामिने. नमो गौरकिशोराय साक्षात् वैराग्यमूर्तये विप्रलम्बरसाम्भोधे पादाम्बुजाय ते नमः. नमो भक्तिविनोदाय सच्चिदानन्दनामिने गौरशक्तिस्वरूपाय रूपानुगावरायुते. नमो महावदन्याय कृष्णप्रेमप्रदायते कृष्णाय कृष्णचैतन्य नाम्ने गौरातिशे नमः. हे कृष्णा करुणा सिन्धो दीनबन्धो जगत्पते गोपेशा गोपिका कान्त राधा कान्त नमोऽस्तुते. तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे 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 राम
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ. ಎಲ್ಲ ಭಕ್ತಾದಿಗಳಿಗೂ ಸ್ವಾಗತ. ಸೊ ನಾವು 85ನೇ ಅಧ್ಯಾಯದಲ್ಲಿ ಇದ್ದೇವೆ. ಪೇಜ್ ಸಂಖ್ಯೆ ಮಾತಾಜಿ? 656 ಮಾತಾಜಿ, ಪೇಜ್ ನಂಬರ್ 656. ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾ ಅಥವಾ ಓದಿಸ್ಬೇಕಾ ಮಾತಾಜಿ? ಓದಿಸೋದು ಮಾತಾಜಿ, ಎಕ್ಸ್ಪ್ಲೈನ್ ಮಾಡಿ ಆಗಿದೆ ಮಾತಾಜಿ, ಓದಿಸ್ತೀನಿ. ಉಮಾ ಕುಲಕರ್ಣಿ ಮಾತಾಜಿ ಓದ್ತಿಲ್ಲ ಮಾತಾಜಿ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಉಮಾದೇವಿ ಕೂಗುದ್ರ? ಅಲ್ಲ, ಇಲ್ಲ ಮಾತಾಜಿ, ನೀವು ಓದಿತೀರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉಮಾ ಕುಲಕರ್ಣಿ ಮಾತಾಜಿ ಓದ್ಲಿ. ಉಮಾ ಕುಲಕರ್ಣಿ ಮಾತಾಜಿ ಅನ್ಮಿಟ್ ಮಾಡಿದ್ದಾರೆ, ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿಲ್ಲ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭೌತಿಕ ಪ್ರಕೃತಿಯ ಪರಮ ನಿಯಂತ್ರಕ ಮತ್ತು ಮೇಲ್ವಿಚಾರಕ ನೀನು. ನಾಸ್ತಿಕರು ಭೌತಿಕ ಪ್ರಕೃತಿಯ ಚಟುವಟಿಕೆಗಳನ್ನಷ್ಟೇ ಗಮನಿಸುತ್ತಾರೆ, ಆದರೆ ನಿನ್ನನ್ನು ಆದಿ ಹಿನ್ನೆಲೆಯಾಗಿ ಕಾಣಲಾರರು. ಭಕ್ತನಾದವನು ಪ್ರಕೃತಿಯಲ್ಲಿನ ಪ್ರತಿಯೊಂದು ಚಲನವಲನದಲ್ಲಿ ನಿನ್ನ ಕೈಯನ್ನು ಕಾಣುತ್ತಾನೆ. ಯೋಗ ಮಾಯೆಯ ತೆರೆಯು ನಿನ್ನ ಭಕ್ತನ ಕಣ್ಣುಗಳನ್ನು ಮುಚ್ಚಲಾರದು, ಆದರೆ ಭಕ್ತನಲ್ಲದವನ ಕಣ್ಣುಗಳು ಮುಚ್ಚುತ್ತವೆ. ಮೋಡದ ಮೇಲೆ ಹಾರುತ್ತಿರುವವನು ಬಿಸಿಲನ್ನು ಕಾಣಬಲ್ಲನು. ಮೋಡವು ಅಡ್ಡವಾದಾಗ ಮನುಷ್ಯನು ಸೂರ್ಯನನ್ನು ಕಾಣಲಾರ. ಹಾಗೆಯೇ ಭಕ್ತನಲ್ಲದವನು ನಿನ್ನನ್ನು ಕಣ್ಣಾರೆ ಕಾಣಲಾರ. ಪ್ರಿಯ ಪ್ರಭುವೆ, ನಾನು ನಿನಗೆ ಗೌರವ ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಸ್ವಯಂ ಪ್ರಭಾವಿತ ಪ್ರಭುವೆ, ನಾನು ನಿನ್ನ ನಿರಂತರ ಸೇವಕ. ಆದುದರಿಂದ ದಯವಿಟ್ಟು ನನಗೆ ಅಪ್ಪಣೆ ಮಾಡು. ನಾನು ನಿನಗಾಗಿ ಏನು ಮಾಡಲಿ? ಬದ್ಧ ಆತ್ಮವು ನಿನ್ನನ್ನು ಕಾಣದೆ ಹೋದರೆ ಭೌತಿಕ ಕಶ್ಮಲದ ನೋವನ್ನು ತ್ರಿವಿಧ ಬಾಧೆಗಳಾಗಿ ಅನುಭವಿಸುತ್ತದೆ. ಕೃಷ್ಣ ಪ್ರಜ್ಞೆಯು ಬೆಳೆದು ನೀನು ಕಾಣಿಸಿಕೊಂಡಾಗ ಭೌತಿಕ ಅಸ್ತಿತ್ವದ ಎಲ್ಲಾ ಬಾಧೆಗಳನ್ನು ಗೆಲ್ಲಬಹುದು. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಸ್ವಭಾವದಿಂದಲೇ ಭಕ್ತರಲ್ಲಿ ಬಲವಿರುವವನು. ಶುದ್ಧದೇವನ ನಿರ್ಮಲ ಭಕ್ತಿಯ ಪ್ರಾರ್ಥನೆಯನ್ನು ಕೇಳಿದಾಗ ಅವನಿಗೆ ಬಹು ಸಂತೋಷವಾಯಿತು. ಅವನು ಕೂಡಲೇ ಶುದ್ಧದೇವನ ಕೈಗಳನ್ನು ಹಿಡಿದುಕೊಂಡು ಹೀಗಂದನು, ಪ್ರಿಯ ಶುದ್ಧದೇವ, ಈ ಎಲ್ಲಾ ಋಷಿಗಳು ಆತ್ಮರು ತಾವೇ ನಿನ್ನನ್ನು ನೋಡಲು ಇಲ್ಲಿಗೆ ಬಂದು ಕರುಣೆಯನ್ನು ತೋರಿಸಿದ್ದಾರೆ. ಈ ಅವಕಾಶವು ನಿನ್ನ ಮಹಾದ್ಭಾಗ್ಯ ಎಂದು ನೀನು ಭಾವಿಸಬೇಕು. ಅವರು ಎಷ್ಟು ಕರುಣಾಳುಗಳು ಎಂದರೆ ಅವರು ನನ್ನೊಡನೆ ಪ್ರಯಾಣ ಮಾಡುತ್ತಿದ್ದಾರೆ. ಅವರು ಹೋದಲ್ಲೆಲ್ಲ ತಮ್ಮ ಪಾದಧೂಳಿಯಿಂದ ಆಧ್ಯಾತ್ಮಿಕ ವಾತಾವರಣದಂತೆ ಇಡೀ ವಾತಾವರಣವನ್ನು ನಿರ್ಮಲಗೊಳಿಸುತ್ತಾರೆ. ಜನರು ದೇವಾಲಯಗಳಿಗೆ ಹೋಗುತ್ತಾರೆ. ಅವರು ಪುಣ್ಯಕ್ಷೇತ್ರಗಳಿಗೂ ಹೋಗಿ ಬಹುಕಾಲ ಇಂತಹ ಚಟುವಟಿಕೆಗಳು ಸಹವಾಸವಿದ್ದು ಸ್ಪರ್ಶ ಮತ್ತು ಪೂಜೆಯಿಂದ ಕ್ರಮೇಣ ಪರಿಶುದ್ಧರಾಗುತ್ತಾರೆ. ಆದರೆ ಮಹರ್ಷಿಗಳ ಮತ್ತು ಮಹಾತ್ಮರ ಪ್ರಭಾವವು ಎಷ್ಟೆಂದರೆ ಅವರ ದರ್ಶನ ಮಾತ್ರದಿಂದಲೇ ಮನುಷ್ಯನು ಪರಿಶುದ್ಧನಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಲ್ಲದೆ ತೀರ್ಥಯಾತ್ರೆ ಅಥವಾ ಬೇರೆ ಬೇರೆ ದೇವತೆಗಳ ಪೂಜೆಯು ಪರಿಶುದ್ಧಗೊಳಿಸುವ ಪರಿಣಾಮವನ್ನೇ ಸಾಧುಗಳ ಕೃಪೆಯಿಂದ ಪಡೆಯಬಹುದು. ಯಾತ್ರಾ ಸ್ಥಳವು ಸಾಧುಗಳು ಅಲ್ಲಿರುವುದರಿಂದಲೇ ಪವಿತ್ರ ಕ್ಷೇತ್ರವಾಗುತ್ತದೆ. ಶ್ರುತದೇವನು ಬ್ರಾಹ್ಮಣನಾಗಿ ಹುಟ್ಟಿದವನು, ಮನುಷ್ಯರಲ್ಲಿ ಅತ್ಯುತ್ತಮನಾದವನು. ಇಂತಹ ಬ್ರಾಹ್ಮಣನು ಆತ್ಮತೃಪ್ತಿಯನ್ನು ಹೊಂದಿ ವೈರಾಗ್ಯ ತಪಸ್ಸುಗಳನ್ನು ಅಭ್ಯಾಸ ಮಾಡಿ ವೇದಾಧ್ಯಯನ ಮತ್ತು ಬ್ರಾಹ್ಮಣ ಕರ್ತವ್ಯಕ್ಕೆ ಅನುಗುಣವಾಗಿ ನನ್ನ ಸೇವೆಯಲ್ಲಿ ನಿರತನಾದರೆ ಎಂದರೆ ಬ್ರಾಹ್ಮಣನು ವೈಷ್ಣವನಾದರೆ ಎಂತಹ ಹಿರಿಮೆ ಅವನದು. ಚತುರ್ಭುಜ ನಾರಾಯಣನಾಗಿ ನನ್ನ ರೂಪವು ನನಗೆ ಬ್ರಾಹ್ಮಣ ವೈಷ್ಣವನನ್ನು ಸಂತೋಷವನ್ನು ಕೊಡುವುದಿಲ್ಲ, ಅಷ್ಟು ಪ್ರಿಯವೂ ಅಲ್ಲ. ಬ್ರಾಹ್ಮಣ ಎಂದರೆ ವೇದಗಳನ್ನು ಚೆನ್ನಾಗಿ ತಿಳಿದಿರುವವನು ಎಂದರ್ಥ. ಬ್ರಾಹ್ಮಣನು ಪರಿಪೂರ್ಣ ಜ್ಞಾನದ ಸಂಕೇತ. ನಾನು ಎಲ್ಲ ದೇವತೆಗಳ ಪರಿಪೂರ್ಣ ಸ್ವರೂಪನು. ಅಷ್ಟು ತಿಳುವಳಿಕೆ ಇಲ್ಲದೆ ಜನರು ನಾನೇ ಅತ್ಯುನ್ನತ ಜ್ಞಾನ ಎನ್ನುವುದನ್ನು ತಿಳಿಯರು. ಬ್ರಾಹ್ಮಣ ವೈಷ್ಣವನು ಪ್ರಭಾವವನ್ನು ಅವರು ಅರಿಯರು. ಅವರು ಭೌತಿಕ ಪ್ರಕೃತಿಯ ಗುಣತ್ರಯಗಳ ಸ್ವಭಾವಕ್ಕೆ ಸಿಕ್ಕಿದ್ದಾರೆ.
ಆದುದರಿಂದಲೇ ಅವರಿಗೆ ನನ್ನನ್ನು ನನ್ನ ಪರಿಶುದ್ಧ ಮಾತಾಜಿ ಇಲ್ಲಿದೆ ನೋಡಿ ಪರಿಶುದ್ಧ ಭಕ್ತರನ್ನು ಅಪೇಕ್ಷಿಸಿದಷ್ಟು ದಾಷ್ಟ್ರ್ಯ 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 ಬ್ರಾಹ್ಮಣ ವೈಷ್ಣವನು ಅಥವಾ ಆಗಲೇ ಬ್ರಾಹ್ಮಣ್ಯ ನೆಲೆಯಲ್ಲಿರುವರು ಭಕ್ತರು ನನ್ನನ್ನು ತನ್ನ ಹೃದಯದಲ್ಲಿ ಸಾಕ್ಷಾತ್ಕಾರ ಬಲ್ಲರು. ಆದುದರಿಂದ ಅವರು ಇಡೀ ಬ್ರಹ್ಮಾಂಡವು ಪ್ರಭುವಿನ ವಿವಿಧ ಶಕ್ತಿಗಳ ಅಭಿವ್ಯಕ್ತಿ ಎಂದು ನಿರ್ಣಯಕ್ಕೆ ನಿಶ್ಚಯವಾಗಿಯೂ ಬರುವನು. ಇದರಿಂದ ಅವನಿಗೆ ಸಮಗ್ರ ಭೌತಿಕ ಪ್ರಕೃತಿಯ ಮತ್ತು ಸಮಗ್ರ ಭೌತಿಕ ಶಕ್ತಿಯ ಸ್ಪಷ್ಟ ಕಲ್ಪನೆ ಇರುತ್ತದೆ. ಅಂತಹ ಭಕ್ತನು ಪ್ರತಿಯೊಂದು ಕ್ರಿಯೆಗಳಲ್ಲಿಯೂ ನನ್ನನ್ನು ಮಾತ್ರ ಕಾಣುತ್ತಾನೆ, ಬೇರೆನನ್ನೂ ಕಾಣುವುದಿಲ್ಲ. ಮತ್ತೆ ಮೇಲೆ ಮಾಡಿ. ಪ್ರಿಯ ಶ್ರುತದೇವ, ಆದುದರಿಂದ ನೀನು ಈ ಎಲ್ಲಾ ಸಾಧುಗಳನ್ನು, ಬ್ರಾಹ್ಮಣರನ್ನು, ಋಷಿಗಳನ್ನು ನನ್ನ ನಿಜವಾದ ಪ್ರತಿನಿಧಿಗಳೆಂದು ಭಾವಿಸಬಹುದು. ಅವರನ್ನು ಶ್ರದ್ಧೆಯಿಂದ ಪೂಜಿಸಿದರೆ ನೀನು ನನ್ನನ್ನು ಇನ್ನೂ ಶ್ರದ್ಧೆಯಿಂದ ಪೂಜಿಸಿದಂತೆ ಆಗುತ್ತದೆ. ನನ್ನನ್ನೇ ನೇರವಾಗಿ ಪೂಜಿಸುವುದಕ್ಕಿಂತ ನನ್ನ ಭಕ್ತರನ್ನು ಪೂಜಿಸುವುದು ಉತ್ತಮ ಎಂದು ನಾನು ಭಾವಿಸುತ್ತೇನೆ. ನನ್ನ ಭಕ್ತರನ್ನು ಪೂಜಿಸದೆ ನನ್ನನ್ನೇ ನೇರವಾಗಿ ಪೂಜಿಸಲು ಯಾರಾದರೂ ಪ್ರಯತ್ನಿಸಿದರೆ ಅದನ್ನು ಬಹು ಶ್ರೀಮಂತಿಕೆಯಿಂದ ಅರ್ಪಿಸಿದರೂ ಅದನ್ನು ನಾನು ಸ್ವೀಕರಿಸುವುದಿಲ್ಲ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ವೆಂಕಟೇಶ್ ಪ್ರಭುಜಿ ಓದಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿದ್ಯಾ ಕಾಮತ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹೀಗೆ ಪ್ರಭುವಿನ ಮಾರ್ಗದರ್ಶನದಲ್ಲಿ ಬ್ರಾಹ್ಮಣ ಶ್ರುತದೇವನು ಮಿಥಿಲೆಯ ಅರಸನು ಕೃಷ್ಣನನ್ನು ಅವನ ಅನುಯಾಯಿಗಳಾದ ಮಹರ್ಷಿಗಳನ್ನು ಧರ್ಮಿಷ್ಠ ಬ್ರಾಹ್ಮಣರನ್ನು ಒಂದೇ ಆಧ್ಯಾತ್ಮಿಕ ಮಟ್ಟದಲ್ಲಿ ಪೂಜಿಸಿದರು. ರಾಜನು ಕಡೆಗೆ ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವ ಪರಮ ಸಾಧನೆಯನ್ನು ಕೈಗೂಡಿಸಿಕೊಂಡರು. ಭಕ್ತನು ಕೃಷ್ಣನನ್ನು ಬಿಟ್ಟು ಯಾರನ್ನೂ ಅರಿಯನು. ಕೃಷ್ಣನಿಗೆ ತನ್ನ ಭಕ್ತನಲ್ಲಿ ವಿಶೇಷ ಪ್ರೀತಿ. ಕೃಷ್ಣನು ಬ್ರಾಹ್ಮಣ ಶ್ರುತದೇವನ ಮನೆಯಲ್ಲಿಯೂ ಬಹುಳಾಶ್ವ ಮಹಾರಾಜನ ಅರಮನೆಯಲ್ಲಿಯೂ ಏಕಕಾಲದಲ್ಲಿದ್ದರು. ತನ್ನ ದಿವ್ಯ ಉಪದೇಶಗಳಿಂದ ಅವರಿಗೆ ವಿಶೇಷ ಅನುಗ್ರಹವನ್ನು ತೋರಿ ಅವನು ತನ್ನ ರಾಜಧಾನಿಗೆ ದ್ವಾರಕಾ ನಗರಕ್ಕೆ ಹಿಂತಿರುಗಿದನು. ಈ ಪ್ರಸಂಗದಿಂದ ತಮಗೆ ತಿಳಿಯುವುದೇನೆಂದ್ರೆ, ಬಹುಳಾಶ್ವ ಮಹಾರಾಜನು ಬ್ರಾಹ್ಮಣ ಶ್ರುತದೇವನು ಪರಿಶುದ್ಧ ಭಕ್ತರಾದ್ದರಿಂದ ಪ್ರಭು ಅವರಿಬ್ಬರನ್ನು ಒಂದೇ ನೆಲೆಯಲ್ಲಿ ಸ್ವೀಕರಿಸಿದ ಎನ್ನುವುದು. ದೇವೋತ್ತಮ ಪರಮಪುರುಷನಿಂದ ಮನ್ನಣೆ ಲಭ್ಯವಾಗಲು ಅಗತ್ಯವಾದ ನಿಜವಾದ ಅರ್ಹತೆ ಇದೊಂದೇ. ಕ್ಷತ್ರಿಯ ಅಥವಾ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದನೆಂದು ಖುಷಿಯಾಗಿ ಹೆಮ್ಮೆ ಪಡುವುದು ಈ ಕಾಲದಲ್ಲಿ ರೂಢಿಯಾಗಿ ಬಿಟ್ಟಿದೆ. ಹುಟ್ಟಿನ ಅರ್ಹತೆ ಇಲ್ಲದೆ ಬೇರೆ ಯಾವ ಅರ್ಹತೆ ಇಲ್ಲದವರು ತಾವು ಬ್ರಾಹ್ಮಣರು ಅಥವಾ ಕ್ಷತ್ರಿಯರು ಅಥವಾ ವೈಶ್ಯರು ಎಂದು ಹೆಮ್ಮೆ ಪಡುವುದನ್ನು ಕಾಣುತ್ತೇವೆ. ಆದರೆ ಧರ್ಮಗ್ರಂಥದಲ್ಲಿ ಹೇಳಿರುವಂತೆ ಕೌಲೋ ಶೂದ್ರ ಸಂಭವ ಎಂದರೆ ಕಲಿಯುಗದಲ್ಲಿ ಎಲ್ಲರೂ ಶೂದ್ರರೇ. ಇದಕ್ಕೆ ಕಾರಣವೇನೆಂದರೆ ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗಿ ಸಾವಿನಲ್ಲಿ ಮುಕ್ತಾಯವಾಗುವ ಸಂಸಾರಗಳೆಂಬ ಶುದ್ಧಿಗೊಳಿಸುವ ಆಚರಣೆಗಳಿಲ್ಲ. ಹುಟ್ಟಿನಿಂದಲೇ ಯಾರನ್ನು ಇಂಥ ಜಾತಿಯವರು ಎಂದು, ಅದರಲ್ಲಿಯೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎಂದು ಶುದ್ಧಗೊಳಿಸಿ ಉತ್ತಮ ಜಾತಿಯವರೆಂದು ಕ್ಷತ್ರಿಯ ವೈಶ್ಯ ಎಂದು ಉತ್ತಮ ಜಾತಿಯವರೆಂದು ವರ್ಗೀಕರಿಸಲು ಸಾಧ್ಯವಿಲ್ಲ. ಗರ್ಭಧಾನ ಸಂಸ್ಕಾರದಿಂದ ಪರಿಶುದ್ಧನಾಗದಿರುವ ಮನುಷ್ಯನು ಶೂದ್ರ ಜಾತಿಯವನೆಂದು ಪರಿಗಣಿಸಲ್ಪಡುತ್ತದೆ. ಏಕೆಂದರೆ ಶೂದ್ರನು ಮಾತ್ರ ಗರ್ಭಧಾನ ಸಂಸ್ಕಾರವನ್ನು ಆಚರಿಸುವುದಿಲ್ಲ. ಕೃಷ್ಣ ಪ್ರಜ್ಞೆಯ ಶುದ್ಧಗೊಳಿಸುವ ಪ್ರತಿಗೆ ಇಲ್ಲದೆ ಕಾಮಜೀವನು ಶೂದ್ರರ ಅಥವಾ ಪ್ರಾಣಿಗಳ ಗರ್ಭಧಾನದ ರೀತಿ. ಆದರೆ ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಪರಿಪೂರ್ಣತೆ. ಆದ್ದರಿಂದ ಎಲ್ಲರೂ ವೈಷ್ಣವ ಸ್ಥಿತಿಯಲ್ಲಿ ತಲುಪುವುದು. ಬ್ರಾಹ್ಮಣನ ಎಲ್ಲಾ ಅರ್ಹತೆಗಳು ಇದರಲ್ಲಿ ಸೇರುತ್ತದೆ. ನಾಲ್ಕು ಬಗೆಯ ಪಾಪ ಕರ್ಮಗಳಿಂದ, ಅನೈತಿಕ ಕಾಮ, ಮದ್ಯಪಾನ, ಜೂಜು ಮತ್ತು ಮಾಂಸಭಕ್ಷಣೆ ಇವುಗಳಿಂದ ಬಿಡುಗಡೆ ಹೊಂದಲು ವೈಷ್ಣವನಿಗೆ ಶಿಕ್ಷಣ ದೊರೆಯುತ್ತಿದೆ. ಈ ಪೂರ್ವಭಾವಿ ಅರ್ಹತೆಗಳಿಲ್ಲದೆ ಮತ್ತು ಯೋಗ್ಯ ಬ್ರಾಹ್ಮಣನಾಗದೆ ಯಾರು ಬ್ರಾಹ್ಮಣತ್ವವನ್ನು ಪಡೆಯಲಾರ, ಪರಿಶುದ್ಧ ಭಕ್ತನಾಗಲಾರ. ಸುಭದ್ರಾಪಹರಣ ಮತ್ತು ಶ್ರೀಕೃಷ್ಣನ ಶ್ರುತದೇವ ಮತ್ತು ಬಹುಲಾಶ್ವರನ್ನು ಭೇಟಿಯ ಮಾಡಿದ್ದು ಎಂಬ
85ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಚಿತ್ರ ಮೋಹಿನಿ ಮಾತಾಜಿ ಎಕ್ಸ್ಪ್ಲೇನ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲ ಭಕ್ತಾದಿಗಳಿಗೂ. ಸೊ ಭೌತಿಕ ಪ್ರಕೃತಿಯ ಪರಮ ನಿಯಂತ್ರಕ ಮತ್ತು ಮೇಲ್ವಿಚಾರಕ ನೀನು ಅಂತ ಭಗವಂತನಿಗೆ ಹೇಳ್ತಾ ಇದ್ದಾರೆ. ನಾಸ್ತಿಕರು ಭೌತಿಕ ಚಟುವಟಿಕೆಗಳನ್ನಷ್ಟೇ ಗಮನಿಸ್ತಾರೆ, ನಾಸ್ತಿಕರೆಲ್ಲ. ಆದರೆ ನಿನ್ನನ್ನು ಆದಿ ಹಿನ್ನೆಲೆಯಾಗಿ ಅವರು ಕಾಣಲಾರರು. ಸೊ ಕೃಷ್ಣನ ಬಗ್ಗೆ ಅವರು ತಿಳ್ಕೊಳ್ಳಕ್ಕೆ ಹೋಗಲ್ಲ, ಅವನೇ ಆದಿ ಹಿನ್ನೆಲೆ ಅನ್ನೋದು ತಿಳ್ಕೊಳಕ್ ಹೋಗಲ್ಲ ನಾಸ್ತಿಕರು. ಭಕ್ತನಾದವನು ಪ್ರಕೃತಿಯಲ್ಲಿನ ಪ್ರತಿಯೊಂದು ಚಲನವಲನದಲ್ಲಿ ನಿನ್ನ ಕೈಯನ್ನು ಕಾಣ್ತಾನೆ. ಸೊ ಭಕ್ತನಾದವನು ಗೊತ್ತಾಗುತ್ತೆ ಪ್ರತಿಯೊಂದು ಚಲನವಲನದಲ್ಲೂ ಭಗವಂತನ ಕೈ ಇದೆ ಅಂತ. ಯೋಗ ಮಾಯೆಯ ತೆರೆಯು ನಿನ್ನ ಭಕ್ತನ ಕಣ್ಣುಗಳನ್ನು ಅಲ್ವಾ ಮಾತಾಜಿ, ಕಣ್ಣುಗಳನ್ನು ಅಂತ ಕೈಯನ್ನು, ನಿನ್ನ ಕೈಯನ್ನು ಕಾಣುತ್ತಾನೆ. ನಿನ್ನ ಭಕ್ತನ ಕಣ್ಣುಗಳನ್ನು ಮುಚ್ಚಲಾರದು. ಅದು ಮಾವತ್ ಕಣ್ಣುಗಳನ್ನು ಮುಚ್ಚಲಾರರು. ಸೊ ಯೋಗ ಮಾಯ ತೆರೆ ಏನಿದೆ ಅದು ಭಕ್ತನಿಗೆ ಇದು ಕಾಣಿಸುತ್ತೆ, ಅದನ್ನ ಕಣ್ಣು ಮುಚ್ಚಲಾರದು. ಆದರೆ ಭಕ್ತನಲ್ಲದವನ ಕಣ್ಣುಗಳು ಮುಚ್ಚುತ್ತವೆ. ಸೊ ಇದು ಭಕ್ತನಲ್ಲದವನಿಗೆ ಅದು ಗೊತ್ತಾಗೋದೇ ಇಲ್ಲ. ಮೋಡದ ಮೇಲೆ ಹಾರುತ್ತಿರುವವನು ಬಿಸಿಲನ್ನು ಕಾಣಬಲ್ಲನು ಅಲ್ವಾ. ಮೋಡವು ಅಡ್ಡವಾದಾಗ ಮನುಷ್ಯನು ಸೂರ್ಯನನ್ನ ಕಾಣಲಾರ. ಹಾಗೆಯೇ ಭಕ್ತನಲ್ಲದವನು ನಿನ್ನನ್ನು ಕಣ್ಣಾರೆ ಕಾಣಲಾರ. ಪ್ರಿಯ ಪ್ರಭುವೆ, ನಾನು ನಿನಗೆ ಗೌರವ ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಸ್ವಯಂ ಪ್ರಭಾನ್ವಿತ ಪ್ರಭುವೆ, ನಾನು ನಿನ್ನ ನಿರಂತರ ಸೇವಕ. ಆದುದರಿಂದ ದಯವಿಟ್ಟು ನನಗೆ ಅಪ್ಪಣೆ ಮಾಡು, ನಾನು ನಿನಗಾಗಿ ಏನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಬದ್ಧ ಆತ್ಮವು ನಿನ್ನನ್ನು ಕಾಣದೆ ಹೋದರೆ ಭೌತಿಕ ಕಶ್ಮಲದ ನೋವನ್ನು ತ್ರಿವಿಧ ಬಾಧೆಗಳಾಗಿ ಅನುಭವಿಸುತ್ತದೆ. ಸೊ ಯಾವಾಗ ಬದ್ಧ ಆತ್ಮ ಭಗವಂತನನ್ನ ಕಾಣದೆ ಹೋಗುತ್ತೆ, ಅವಾಗ ಈ ತ್ರಿವಿಧ ಬಾಧೆಗಳಿದೆಯಲ್ಲ ಅದನ್ನ ಅವನು ಅನುಭವಿಸ್ಬೇಕಾಗುತ್ತೆ. ಕೃಷ್ಣ ಪ್ರಜ್ಞೆಯು ಬೆಳೆದು ನೀನು ಕಾಣಿಸಿಕೊಂಡಾಗ ಭೌತಿಕ ಅಸ್ತಿತ್ವದ ಎಲ್ಲಾ ಬಾಧೆಗಳನ್ನು ಗೆಲ್ಲಬಹುದು. ಸೊ ಕೃಷ್ಣ ಪ್ರಜ್ಞೆಗೆ ಹೋಗಿ ಅದರಲ್ಲಿ ಬೆಳೆದು ನಾವು ಆವಾಗ ಬೆಳೆದ್ರೆ ಏನಾಗುತ್ತೆ, ಭೌತಿಕ ಅಸ್ತಿತ್ವದ ಬಾಧೆಗಳೇನಿದೆ ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಸ್ವಭಾವದಿಂದಲೇ ಭಕ್ತರಲ್ಲಿ ವಿರುವವನು. ದೇವೋತ್ತಮ ಪರಮ ಪುರುಷ ಕೃಷ್ಣ ಅವನ ಸ್ವಭಾವದಿಂದಲೇ ಭಕ್ತರಲ್ಲಿ ಒಲವಿರುತ್ತಂತೆ. ಸೊ ಶ್ರುತದೇವನ ನಿರ್ಮಲ ಭಕ್ತಿಯ ಪ್ರಾರ್ಥನೆಯನ್ನು ಕೇಳಿದಾಗ ಅವನಿಗೆ ಭಗವಂತನಿಗೆ ತುಂಬಾ ಸಂತೋಷ ಆಗೋಯ್ತು. ಅವನು ಕೂಡಲೇ ಶ್ರುತದೇವನ ಕೈಗಳನ್ನು ಹಿಡಿದುಕೊಂಡು ಹೀಗೆ ಹೇಳ್ತಾನೆ, ಭಗವಂತ, ಪ್ರಿಯ ಶ್ರುತದೇವ, ಈ ಎಲ್ಲಾ ಋಷಿಗಳು ಮಹಾತ್ಮರು ತಾವೇ ನಿನ್ನನ್ನು ನೋಡಲು ಇಲ್ಲಿಗೆ ಬಂದು ಕರುಣೆಯನ್ನು ತೋರಿಸಿದ್ದಾರೆ. ಸೊ ಹಂಗಾದ್ರೆ ಶ್ರುತದೇವ ಎಂತ ಭಾಗ್ಯವಂತ, ಕೈ ಹಿಡ್ಕೊಂಡು ಕೃಷ್ಣ ಹೇಳ್ತಾ ಇದ್ದಾನೆ ಅವನಿಗೆ, ಈ ಅವಕಾಶವು ನಿನ್ನ ಮಹದ್ಭಾಗ್ಯ ಎಂದು ನೀನು ಭಾವಿಸಬೇಕು. ಅವರು ಎಷ್ಟು ಕರುಣಾಳುಗಳು ಎಂದರೆ ಅವರು ನನ್ನೊಡನೆ ಪ್ರಯಾಣ ಮಾಡುತ್ತಿದ್ದಾರೆ. ಅವರು ಓದಲೆಲ್ಲ ತಮ್ಮ ಪಾದ ಧೂಳಿಯಿಂದ ಆಧ್ಯಾತ್ಮಿಕ ವಾತಾವರಣದಂತೆ ಇಡೀ ವಾತಾವರಣ ನಿರ್ಮಲಗೊಳಿಸ್ತಾ ಇದ್ದಾರೆ. ಜನರು ದೇವಾಲಯಗಳಿಗೆ ಹೋಗ್ತಾರೆ, ಅವರು ಪುಣ್ಯಕ್ಷೇತ್ರಗಳಿಗೂ ಹೋಗಿ ಬಹುಕಾಲ ಇಂಥ ಚಟುವಟಿಕೆಗಳು ಸಹವಾಸವಿದ್ದು ಸ್ಪರ್ಶ ಮತ್ತು ಪೂಜೆಯಿಂದ ಕ್ರಮೇಣ ಅವರು ಪರಿಶುದ್ಧರಾಗ್ತಾರೆ. ಆದರೆ ಮಹರ್ಷಿಗಳ ಮತ್ತು ಮಹಾತ್ಮರ ಪ್ರಭಾವವು ಅದು ಎಷ್ಟೆಂದ್ರೆ ಅವರ ದರ್ಶನ ಮಾತ್ರದಿಂದಲೇ ಮನುಷ್ಯನು ಪರಿಶುದ್ಧನಾಗ್ಬಿಡ್ತಾನೆ. ಸೊ ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ, ಇನ್ನೊಂದು ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಯಾವಾಗ ಮಹರ್ಷಿಗಳು ಮತ್ತು ಮಹಾತ್ಮರ ಒಂದು ನಮಗೆ ದರ್ಶನ ಆಗುತ್ತೋ ಆವಾಗ ನಾವು ಪರಿಶುದ್ಧರಾಗ್ಬಿಡ್ತೀವಂತೆ. ಅಲ್ಲದೆ ತೀರ್ಥಯಾತ್ರೆ ಅಥವಾ ಬೇರೆ ಬೇರೆ ದೇವತೆಗಳ ಪೂಜೆಯು ಪರಿಶುದ್ಧಗೊಳಿಸುವ ಪರಿಣಾಮವನ್ನೇ ಸಾಧುಗಳ ಕೃಪೆಯಿಂದ ಪಡೆಯಬಹುದು. ಯಾತ್ರಾ ಸ್ಥಳವು ಸಾಧುಗಳು ಅಲ್ಲಿರುವುದರಿಂದಲೇ ಪವಿತ್ರ ಕ್ಷೇತ್ರವಾಗಿದೆ. ಸೊ ಯಾತ್ರಾ ಸ್ಥಳಗಳಲ್ಲಿ ನಾವು ನೋಡಿದೀವಿ, ಎಲ್ಲ ಕಡೆನೂ ಇವರು ನಮ್ಗೆ ಋಷಿಗಳು ಇವರೆಲ್ಲಾನು ಇರ್ತಾರೆ ಅಲ್ವಾ. ಸೊ ಅವರು ಇದು ತೀರ್ಥಯಾತ್ರೆ ಬೇರೆ ಬೇರೆ ದೇವತೆಗಳ ಪೂಜೆ ಆಯ್ತದು. ಯಾತ್ರಾ ಸ್ಥಳವು ಸಾಧುಗಳನ್ನ ನಾವು ನೋಡಿದ್ವಿ, ಎಷ್ಟೋ ಜನ ಋಷಿ ಮುನಿಗಳನ್ನು ನಾವು ನೋಡಿದ್ವಿ ಅಲ್ವಾ. ಅವರ ಕೃಪೆಯಿಂದನೇ ಯಾತ್ರಾ ಸ್ಥಳ ಅಲ್ಲಿ ಪವಿತ್ರ ಕ್ಷೇತ್ರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಶ್ರುತದೇವನೇ ಬ್ರಾಹ್ಮಣನಾಗಿ ಹುಟ್ಟಿದವನು ಮನುಷ್ಯನಲ್ಲಿ ಅತ್ಯುತ್ತಮನಾದವನು. ಸೊ ಬ್ರಾಹ್ಮಣನಾಗಿ ಹುಟ್ಟಿದ್ರೆ ಅವರು ಅತ್ಯುತ್ತಮ ಇದು ಅಂತ. ಇಂತಹ ಬ್ರಾಹ್ಮಣನ
ಆತ್ಮತೃಪ್ತಿಯನ್ನು ಹೊಂದಿ ವೈರಾಗ್ಯ ತಪಸ್ಸುಗಳನ್ನು ಅಭ್ಯಾಸ ಮಾಡಿ ವೇದ ಅಧ್ಯಯನ ಮತ್ತು ಬ್ರಾಹ್ಮಣರ ಕರ್ತವ್ಯಕ್ಕೆ ಅನುಗುಣವಾಗಿ ನನ್ನ ಸೇವೆಯಲ್ಲಿ ನಿರತನಾದರೆ ಎಂದರೆ ಬ್ರಾಹ್ಮಣನು ವೈಷ್ಣವನಾದರೆ ಎಂತಹ ಹಿರಿಮೆ ಅವನದು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಬ್ರಾಹ್ಮಣನಾಗಿ ಹುಟ್ಟಿದವನು ಅವನು ಮನುಷ್ಯರಲ್ಲೇ ಅತ್ಯಂತ ಉತ್ತಮ ಅಂತೆ. ಸೊ ಬ್ರಾಹ್ಮಣನ ಆತ್ಮತೃಪ್ತಿಯನ್ನು ಹೊಂದಿ ಅವನು ವೈರಾಗ್ಯ ತಪಸ್ಸು ಇದೆಲ್ಲ ಮಾಡಿ ವೇದ ಅಧ್ಯಯನ ಮಾಡಿ ಬ್ರಾಹ್ಮಣರ ಕರ್ತವ್ಯಕ್ಕೆ ಏನ್ ಮಾಡಬೇಕು ಅನುಗುಣವಾಗಿ ಅವನು ಸೇವೆ ನಿರತನಾದ್ರೆ ಅವನು ಆ ಬ್ರಾಹ್ಮಣ ವೈಷ್ಣವ ಎನಿಸ್ತಾನೆ. ಸೊ ಯಾವಾಗ ಅವನು ವೈಷ್ಣವನಾಗ್ತಾನೋ ಅದು ಅವನ ಒಂದು ಹಿರಿಮೆ ಅಂತ ಹೇಳ್ತಾ ಇದ್ದಾರೆ. ಚತುರ್ಭುಜ ನಾರಾಯಣನಾಗಿ ನನ್ನ ರೂಪವು ನನಗೆ ಬ್ರಾಹ್ಮಣ ವೈಷ್ಣವನಷ್ಟು ಸಂತೋಷ ಕೊಡುವುದಿಲ್ಲ. ಸೊ ಬ್ರಾಹ್ಮಣರ ಕಂಡ್ರೆ ಭಗವಂತನಿಗೆ ತುಂಬಾ ಈ ಬ್ರಾಹ್ಮಣ ವೈಷ್ಣವರನ್ನ ಕಂಡ್ರೆ ತುಂಬಾನೇ ಖುಷಿ ಕೊಡುತ್ತೆ. ಅದೇ ಖುಷಿ ಚತುರ್ಭುಜ ನಾರಾಯಣಗೆ ನನ್ಗೇನು ಖುಷಿ ಕೊಡೋದಿಲ್ಲ ಅಂತ ಹೇಳ್ತಾನೆ. ಅಷ್ಟು ಪ್ರಿಯವೂ ಅಲ್ಲ. ಬ್ರಾಹ್ಮಣ ಎಂದರೆ ವೇದಗಳನ್ನು ಚೆನ್ನಾಗಿ ತಿಳಿದಿರುವವನು ಎಂದರ್ಥ. ಬ್ರಾಹ್ಮಣನು ಪರಿಪೂರ್ಣ ಜ್ಞಾನದ ಸಂಕೇತ. ನಾನು ಎಲ್ಲಾ ದೇವತೆಗಳ ಪರಿಪೂರ್ಣ ಸ್ವರೂಪನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಷ್ಟು ತಿಳುವಳಿಕೆ ಇಲ್ಲದ ಜನರು ನಾನೇ ಅತ್ಯುನ್ನತ ಜ್ಞಾನ ಎನ್ನುವುದನ್ನು ಅದು ತಿಳಿಯೋದಿಲ್ಲ. ಬ್ರಾಹ್ಮಣ ವೈಷ್ಣವನ ಪ್ರಭಾವವನ್ನು ಅವರು ಅರಿಯೋದಿಲ್ಲ. ಅವರು ಭೌತಿಕ ಪ್ರಕೃತಿಯ ಗುಣತ್ರಯಗಳ ಪ್ರಭಾವಕ್ಕೆ ಸಿಕ್ಬಿಟ್ಟಿದ್ದಾರೆ ಅವರು. ಆದುದರಿಂದಲೇ ಅವರಿಗೆ ನನ್ನನ್ನು ನನ್ನ ಪರಿಶುದ್ಧ ಭಕ್ತರನ್ನು ಆಕ್ಷೇಪಿಸುವಷ್ಟು ದ್ರಾಷ್ಟ್ಯ. ಬ್ರಾಹ್ಮಣ ವೈಷ್ಣವನು ಅಥವಾ ಆಗಲೇ ಬ್ರಾಹ್ಮಣ್ಯದ ನೆಲೆಯಲ್ಲಿರುವ ಭಕ್ತನು ನನ್ನನ್ನು ತನ್ನ ಹೃದಯದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬಲ್ಲ. ಆದುದರಿಂದ ಅವನು ಇಡೀ ಬ್ರಹ್ಮಾಂಡವು ಪ್ರಭುವಿನ ವಿವಿಧ ಶಕ್ತಿಗಳ ಅಭಿವ್ಯಕ್ತಿ ಎಂಬ ನಿರ್ಣಯಕ್ಕೆ ನಿಶ್ಚಯವಾಗಿಯೂ ಬರುವನು. ಇದರಿಂದ ಆತನಿಗೆ ಸಮಗ್ರ ಭೌತಿಕ ಪ್ರಕೃತಿಯ ಮತ್ತು ಸಮಗ್ರ ಭೌತಿಕ ಶಕ್ತಿಯ ಸ್ಪಷ್ಟ ಕಲ್ಪನೆ ಅವನಿಗೆ ಇರುತ್ತದೆ. ಅಂತಹ ಭಕ್ತನು ಪ್ರತಿಯೊಂದು ಕ್ರಿಯೆಯಲ್ಲಿಯೂ ನನ್ನನ್ನು ಮಾತ್ರ ಕಾಣುತ್ತಾನೆ, ಬೇರೆ ಏನನ್ನು ಕಾಣೋದಿಲ್ಲ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಪ್ರಿಯ ಶ್ರುತ ದೇವ, ಆದುದರಿಂದ ನೀನು ಎಲ್ಲಾ ಸಾಧುಗಳನ್ನು, ಬ್ರಾಹ್ಮಣರನ್ನು, ಋಷಿಗಳನ್ನು ನನ್ನ ನಿಜವಾದ ಪ್ರತಿನಿಧಿಗಳೆಂದು ಭಾವಿಸಬಹುದು. ಅವರನ್ನು ಶ್ರದ್ಧೆಯಿಂದ ಪೂಜಿಸಿದರೆ ನೀನು ನನ್ನನ್ನು ಇನ್ನೂ ಶ್ರದ್ಧೆಯಿಂದ ಪೂಜಿಸಿದಂತೆ ಆಗುತ್ತೆ. ಸೊ ನಾವು ಬ್ರಾಹ್ಮಣರನ್ನ, ಋಷಿಗಳನ್ನ ಪೂಜೆ ಮಾಡಿದ್ರೆ, ಅವನ್ನ ಸಾಧುಗಳನ್ನ, ಇವ್ರಿಗೆಲ್ಲನೂ ನಾವು ಗೌರವ ಕೊಟ್ಟು ಶ್ರದ್ಧೆಯಿಂದ ಅವ್ರಿಗೆ ಏನ್ ಬೇಕೋ ಎಲ್ಲ ನಾವು ಸೇವೆಯನ್ನು ಮಾಡಿದ್ದೇ ಆದ್ರೆ ಅದು ಕೃಷ್ಣನಿಗೆ ತುಂಬಾನೇ ಖುಷಿ ಆಗುತ್ತೆ. ಕೃಷ್ಣನ ಪೂಜಿಸೋದಕ್ಕಿಂತ ಇನ್ನೂ ಹೆಚ್ಚು ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ. ನನ್ನನ್ನೇ ನೇರವಾಗಿ ಪೂಜಿಸುವುದಕ್ಕಿಂತ ನನ್ನ ಭಕ್ತರನ್ನು ಪೂಜಿಸುವುದು ಉತ್ತಮ ಎಂದು ನಾನು ಭಾವಿಸುತ್ತೇನೆ. ನನ್ನ ಭಕ್ತರನ್ನು ಪೂಜಿಸಿದರೆ, ನನ್ನನ್ನೇ ನೇರವಾಗಿ ಪೂಜಿಸಲು ಯಾರಾದರೂ ಪ್ರಯತ್ನಿಸಿದರೆ, ಅದನ್ನು ಬಹು ಶ್ರೀಮಂತಿಕೆಯಿಂದ ಅರ್ಪಿಸಿದರೂ ಅದನ್ನು ನಾನು ಸ್ವೀಕರಿಸುವುದಿಲ್ಲ ಅಂತ ಭಗವಂತ ಇಲ್ಲಿ ಹೇಳ್ಬಿಟ್ಟ. ಹೀಗೆ ಪ್ರಭುವಿನ ಮಾರ್ಗದರ್ಶನದಲ್ಲಿ ಬ್ರಾಹ್ಮಣ ಶ್ರುತದೇವನು ಮಿಥಿಲೆಯ ಅರಸನು ಕೃಷ್ಣನನ್ನು, ಅವನ ಅನುಯಾಯಿಗಳಾದ ಮಹರ್ಷಿಗಳನ್ನು, ಧರ್ಮನಿಷ್ಠ ಬ್ರಾಹ್ಮಣರನ್ನು ಒಂದೇ ಆಧ್ಯಾತ್ಮಿಕ ಮಟ್ಟದಲ್ಲಿ ಅವರು ಪೂಜಿಸಿದರು. ಬ್ರಾಹ್ಮಣನು, ರಾಜನು ಕಡೆಗೆ ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವ ಪರಮ ಸಾಧನೆಯನ್ನು ಕೈಗೂಡಿಸಿಕೊಂಡರು. ಭಕ್ತನು ಕೃಷ್ಣನನ್ನು ಬಿಟ್ಟು ಯಾರನ್ನೂ ಅರಿಯನು. ಕೃಷ್ಣನಿಗೆ ತನ್ನ ಭಕ್ತನಲ್ಲಿ ವಿಶೇಷ ಪ್ರೀತಿ ಇರುತ್ತೆ. ಕೃಷ್ಣನು ಬ್ರಾಹ್ಮಣ ಶ್ರುತದೇವನ ಮನೆಯಲ್ಲಿಯೂ ಬಹುಳಾಶ್ವ ಮಹಾರಾಜನ ಅರಮನೆಯಲ್ಲೂ ಏಕಕಾಲದಲ್ಲೇ ಇದ್ದ. ಅಲ್ಲಿ ತನ್ನ ದಿವ್ಯ ಉಪದೇಶಗಳಿಂದ ಅವರಿಗೆ ವಿಶೇಷ ಅನುಗ್ರಹವನ್ನು ತೋರಿ ಅವನು ತನ್ನ ರಾಜಧಾನಿ ದ್ವಾರಕಾ ನಗರಕ್ಕೆ ಹಿಂದಿರುಗ್ತಾನೆ. ಸೊ ಈ ಪ್ರಸಂಗದಿಂದ ನಮ್ಗೇನ್ ತಿಳಿಯುತ್ತೆ ಅಂದ್ರೆ, ಬಹುಳಾಶ್ವ ಮಹಾರಾಜ, ಇವನು ಶ್ರುತದೇವ ಬ್ರಾಹ್ಮಣ. ಸೊ ಇವರಿಬ್ಬರು ಪರಿಶುದ್ಧ ಭಕ್ತರಾದುದರಿಂದ ಪ್ರಭುವು ಅವರಿಬ್ಬರನ್ನು ಒಂದೇ ನೆಲೆಯಲ್ಲಿ ಸ್ವೀಕರಿಸಿದ ಎನ್ನುವುದು. ಸೊ ದೇವೋತ್ತಮ ಪರಮ ಪುರುಷನಿಂದ ಮಣ್ಣನ್ನೇ ಲಭ್ಯವಾಗಲು ಅಗತ್ಯವಾದ ನಿಜವಾದ ಅರ್ಹತೆ ಇದೊಂದೇ. ಸೊ ಕ್ಷತ್ರಿಯ ಅಥವಾ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದನೆಂದು ಹುಸಿಯಾಗಿ ಹೆಮ್ಮೆ ಪಡುವುದು ಈ ಕಾಲದಲ್ಲಿ ರೂಢಿಯಾಗಿ ಬಿಟ್ಟಿದೆ. ಈ ಕಾಲದಲ್ಲಿ ಹಂಗೆ, ನಾನ್ ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನಂತ ಜಾತಿ, ನಾನಂತ ಉತ್ತಮ ಜಾತಿ ಅಂತ ಅವರು ಹೆಮ್ಮೆ ಪಟ್ಕೊಳ್ತಾರೆ. ಇದು ಹುಟ್ಟಿನ ಅರ್ಹತೆ ಇಲ್ಲದೆ ಬೇರೆ ಯಾವ ಅರ್ಹತೆನೂ ಇಲ್ಲದವರು ತಾವು ಬ್ರಾಹ್ಮಣರು ಅಥವಾ ಕ್ಷತ್ರಿಯರು ಅಥವಾ ವೈಶ್ಯರು ಎಂದು ಹೆಮ್ಮೆ ಪಡುವುದನ್ನು ಕಾಣುತ್ತೇವೆ. ಆದರೆ ಧರ್ಮ ಗ್ರಂಥಗಳಲ್ಲಿ ಹೇಳಿದಂತೆ ಕಲೌ ಶೂದ್ರ ಸಂಭವ ಎಂದರೆ ಕಲಿಯುಗದಲ್ಲಿ ಎಲ್ಲರೂ ಶೂದ್ರರೇ. ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ಹೇಳ್ತಾ ಇದ್ದಾರೆ ಇಲ್ಲಿ, ಇವರು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೇನೋ, ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗಿ
ಸಾವಿನಲ್ಲಿ ಮುಕ್ತಾಯವಾಗುವ ಸಂಸ್ಕಾರಗಳೆಂಬ ಶುದ್ಧಿಗೊಳಿಸುವ ಆಚರಣೆಗಳು ಇಲ್ಲ. ಸೊ ತಾಯಿ ಗರ್ಭದಲ್ಲೇ ಯಾವಾಗ ಅಲ್ಲಿ ಅವರಿಗೆ ಸಂಸ್ಕಾರಗಳನ್ನ ಶುದ್ಧಿಗೊಳಿಸುವ ಸಂಸ್ಕಾರಗಳನ್ನ ಮಾಡೋದೇ ಇಲ್ಲ ನಾವು. ಸೊ ಹುಟ್ಟಿನಿಂದಲೇ ಯಾರನ್ನು ಇಂಥ ಜಾತಿಯವರು ಎಂದು, ಅದರಲ್ಲಿಯೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎಂದು ಉತ್ತಮ ಜಾತಿಯರೆಂದು ವರ್ಗೀಕರಿಸಲು ಸಾಧ್ಯವಿಲ್ಲ. ಸೊ ಗರ್ಭ ಧಾರಣೆ ಮಾಡಿದಾಗ ನಾವು 5 ತಿಂಗಳಲ್ಲೋ ಅಥವಾ 9 ತಿಂಗಳಲ್ಲೋ ಸುಮ್ಮನೆ ಶ್ರೀಮಂತ ಮಾಡಿ ಬಿಟ್ಬಿಡ್ತೀವಿ. ಆದರೆ ಗರ್ಭಧಾರಣೆ ಅಂತ ತುಂಬಾನೇ ಇಲ್ಲಿ ಕಾರ್ಯಕ್ರಮಗಳಿರುತ್ತೆ, ಅವೆಲ್ಲನೂ ಮಾಡಬೇಕಾಗುತ್ತೆ ಆಕ್ಚುಲ್ ಆಗಿ. ಸೊ ಗರ್ಭಧಾರಣ ಸಂಸ್ಕಾರದಿಂದ ಪರಿಶುದ್ಧನಾಗದಿರುವ ಮನುಷ್ಯನು ಶೂದ್ರ ಜಾತಿಯವನೆಂದು ಪರಿಗಣಿಸಲ್ಪಡುತ್ತೆ. ಸೊ ಇದು ಗರ್ಭದಲ್ಲಿದ್ದಾಗ, ತಾಯಿ ಗರ್ಭದಲ್ಲಿದ್ದಾಗ ಎಷ್ಟೋ ಒಂದು ಕಾರ್ಯಕ್ರಮಗಳನ್ನ ಮಾಡ್ಬೇಕಾಗುತ್ತೆ, ಶಾಂತಿ ಕಾರ್ಯಕ್ರಮಗಳು ಅದೆಲ್ಲ ಮಾಡ್ಬೇಕಾಗುತ್ತೆ. ಸೊ ಅದೆಲ್ಲ ಮಾಡದೆ ಇರೋದ್ರಿಂದ ಈ ಕಲಿಯುಗದಲ್ಲಿ ಎಲ್ಲರೂ ಶೂದ್ರರೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯ ಶುದ್ಧಿಗೊಳಿಸುವ ಪ್ರಕ್ರಿಯೆ ಇಲ್ಲದೆ ಕಾಮಜೀವನವು ಶೂದ್ರರ ಅಥವಾ ಪ್ರಾಣಿಗಳ ಗರ್ಭಧಾನದ ರೀತಿ ಆಗೋಗಿದೆ. ಆದರೆ ಕೃಷ್ಣ ಪ್ರಜ್ಞೆಯು ಅತ್ಯುನ್ನತ ಪರಿಪೂರ್ಣತೆ ಅನ್ನೋದು. ಆದುದರಿಂದ ಎಲ್ಲರೂ ವೈಷ್ಣವ ಸ್ಥಿತಿಯನ್ನು ತಲುಪುವುದು, ಬ್ರಾಹ್ಮಣನ ಎಲ್ಲಾ ಹರತೆಗಳು ಇದರಲ್ಲಿ ಸೇರುತ್ತವೆ. 4 ಬಗೆಯ ಪಾಪಕರ್ಮಗಳಿಂದ ಅನೈತಿಕ ಕಾಮ, ಮದ್ಯಪಾನ, ಜೂಜು ಮತ್ತು ಮಾಂಸ ಭಕ್ಷಣೆ ಇವುಗಳಿಂದ ಬಿಡುಗಡೆ ಹೊಂದಲು ವೈಷ್ಣವನಿಗೆ ಶಿಕ್ಷಣ ದೊರೆಯುತ್ತದೆ. ಸೊ ಕೃಷ್ಣ ಪ್ರಜ್ಞೆಗೆ ಅಂತ ಹೋದಾಗ ಈ ಒಂದು 4 ಇದೆಯಲ್ಲ ನೈತಿಕ ಪಾಪಕರ್ಮಗಳು, ಇದರಿಂದ ಬಿಡುಗಡೆ ಹೊಂದೋದಕ್ಕೆ ಅವರು ಟ್ರೈನಿಂಗ್ ಕೊಡ್ತಾರೆ. ಈ ಪೂರ್ವಭಾವಿ ಅರ್ಹತೆಗಳಿಲ್ಲದೆ ಮತ್ತು ಯೋಗ್ಯ ಬ್ರಾಹ್ಮಣನಾಗದೆ ಯಾರು ಬ್ರಾಹ್ಮಣತ್ವವನ್ನು ಪಡೆಯಲಾರರು ಮತ್ತು ಪರಿಶುದ್ಧ ಭಕ್ತರು ಆಗಲಾರರು. ಸುಭದ್ರಾಪರಣ ಮತ್ತು ಶ್ರೀಕೃಷ್ಣನು ಶ್ರುತದೇವ ಮತ್ತು ಬಹಳಾಶ್ವರರನ್ನು ಭೇಟಿ ಮಾಡಿದ್ದು ಎಂಬ 85ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯುತ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ 86 ವೇದಗಳ ಪ್ರಾರ್ಥನೆ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸೌಮ್ಯ ಶೀತಲ್ ಮಾತಾಜಿ ಓದಿ. ಸೌಮ್ಯ ಶೀತಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವೇದಗಳ ಪ್ರಾರ್ಥನೆ. ಅಲೌಕಿಕ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಬಹು ಮುಖ್ಯವಾದ ಒಂದು ವಿಷಯವನ್ನು ಕುರಿತು ಪರೀಕ್ಷಿತ್ ಮಹಾರಾಜನು ಶುಕಮುನಿಗಳನ್ನು ಪ್ರಶ್ನಿಸಿದನು. ಅವನ ಪ್ರಶ್ನೆ ಇದು: ವೈದಿಕ ಜ್ಞಾನವು ಸಾಮಾನ್ಯವಾಗಿ ಭೌತಿಕ ಜಗತ್ತಿನ ಗುಣತ್ರಯಗಳನ್ನು ಕುರಿತದ್ದು. ಹೀಗಿರುವಾಗ 3 ಭೌತಿಕ ಗುಣಗಳು ಬಳಸಲಾರದ ಅಲೌಕಿಕತೆಯ ವಿಷಯವನ್ನು ಅದು ನಿರೂಪಿಸುವುದು ಹೇಗೆ? ಮನಸ್ಸು ಭೌತಿಕವಾದದ್ದು, ಪದಗಳ ಸ್ಪಂದನವು ಲೌಕಿಕವಾದದ್ದು. ಹೀಗಿರುವಾಗ ಭೌತಿಕ ಶಬ್ದಗಳ ಮೂಲಕ ಮನಸ್ಸಿನ ಯೋಚನೆಗಳಿಗೆ ಅಭಿವ್ಯಕ್ತಿ ಕೊಡುವ ವೈದಿಕ ಜ್ಞಾನವು ಲೌಕಿಕತೆಯನ್ನು ಸಾರುವುದು ಹೇಗೆ? ಒಂದು ವಿಷಯವನ್ನು ನಿರೂಪಿಸಬೇಕಾದರೆ ಅದರ ಉಗಮ, ಅದರ ಗುಣಗಳು ಮತ್ತು ಕೆಲಸ ಕಾರ್ಯಗಳನ್ನು ವರ್ಣಿಸಬೇಕಾಗುತ್ತದೆ. ಭೌತಿಕ ಮನಸ್ಸಿನಲ್ಲಿ ಯೋಚಿಸಿ ಭೌತಿಕ ಶಬ್ದಗಳ ಸ್ಪಂದನೆಯಿಂದ ಮಾತ್ರವೇ ಇಂತಹ ವರ್ಣನೆಯು ಸಾಧ್ಯ. ಪರಮ ಸತ್ಯವಾದ ಬ್ರಹ್ಮನ್ಗೆ ಭೌತಿಕ ಗುಣಗಳಿಲ್ಲ. ನಮ್ಮ ವಾಕ್ಶಕ್ತಿಯು ಭೌತಿಕ ಗುಣಗಳ ಆಚೆ ಹೋಗುವುದಿಲ್ಲ. ಹೀಗಿರುವಾಗ ಪರಮ ಸತ್ಯವಾದ ಬ್ರಹ್ಮನ್ ಅನ್ನು ನಿಮ್ಮ ಶಬ್ದಗಳಲ್ಲಿ ಮಾತಾಜಿ ಮೇಲೆ ಮಾಡ್ಬೇಕು. ಧನ್ಯವಾದ. ನಿಮ್ಮ ಶಬ್ದಗಳಲ್ಲಿ ವರ್ಣಿಸುವುದು ಹೇಗೆ? ಭೌತಿಕ ಶಬ್ದಗಳಿಂದಾದ ಇಂತಹ ಅಭಿವ್ಯಕ್ತಿಯಿಂದ ಅಲೌಕಿಕತೆಯನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಸಾಧ್ಯ ಎಂದು ನನಗೆ ಅರ್ಥವಾಗುವುದಿಲ್ಲ. ಶುಕಮುನಿಗಳನ್ನು ಪ್ರಶ್ನಿಸುವುದರಲ್ಲಿ ಪರೀಕ್ಷಿತ್ ಮಹಾರಾಜನ ಉದ್ದೇಶ ಕಟ್ಟಕಡೆಯದಾಗಿ ವೇದಗಳು ಪರಮ ಸತ್ಯವನ್ನು ಸಾಕಾರವೆಂದು ವರ್ಣಿಸುತ್ತವೆಯೋ ಅಥವಾ ನಿರಾಕಾರವನ್ನು ವರ್ಣಿಸುತ್ತವೆಯೋ ಎಂದು ತಿಳಿದುಕೊಳ್ಳುವುದು. ಪರಮ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು 3 ಘಟ್ಟಗಳಲ್ಲಿ ನಡೆಯುತ್ತದೆ. ನಿರಾಕಾರ ಬ್ರಹ್ಮನ್, ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ ಮತ್ತು ಕಡೆಗೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಐಶ್ವರ್ಯ ಲಕ್ಷ್ಮಿ ಮಾತಾಜಿ ಓದಿ. ಮಾತಾಜಿ ವೇದಗಳಿಂದ ಅಲ್ವಾ ಮಾತಾಜಿ? ಹೌದು, ಇಲ್ಲಿಂದ. ವೇದಗಳು 3 ವಿಭಾಗಗಳ ಚಟುವಟಿಕೆಗಳನ್ನು ಪರಿಶೀಲಿಸುತ್ತೇವೆ. ಮೊದಲನೆಯದು ಕರ್ಮಕಾಂಡ.
ವೈದಿಕ ಗಳಿಗನುಗುಣವಾದ ಚಟುವಟಿಕೆಗಳು. ಇವು ಮನುಷ್ಯನನ್ನು ಕ್ರಮೇಣ ಪರಿಶುದ್ಧಗೊಳಿಸಿ ಅವನಿಗೆ ತನ್ನ ನಿಜವಾದ ಸ್ಥಿತಿಯನ್ನು ಅರ್ಥ ಮಾಡಿಸುತ್ತವೆ. ಎರಡನೆಯದು ಜ್ಞಾನಕಾಂಡ, ಪರಮ ಸತ್ಯವನ್ನು ಊಹೆಯಿಂದ ತಿಳಿದುಕೊಳ್ಳುವುದು. ಮೂರನೆಯದು ಉಪವಾಸ ಕಾಂಡ, ದೇವೋತ್ತಮ ಪರಮಪುರುಷನ ಮತ್ತು ಕೆಲವೊಮ್ಮೆ ಅವನ ಜೊತೆಗೆ ದೇವತೆಗಳ ಉಪವಾಸನೆ. ವೇದಗಳಲ್ಲಿ ದೇವತೆಗಳ ಉಪವಾಸನೆಯನ್ನು ಸೂಚಿಸಿರುವುದಕ್ಕೆ ಕಾಂಡ ಮಾತಾಜಿ, ಉಪಾಸನಾ ಕಾಂಡ. ಉಪಾಸನಾ ಕಾಂಡ ಸೂಚಿಸಿರುವುದಕ್ಕೆ ಆಧಾರ ದೇವೋತ್ತಮ ಪರಮಪುರುಷನೊಡನೆ ದೇವತೆಗಳ ಸಂಬಂಧದ ತಿಳುವಳಿಕೆ. ದೇವೋತ್ತಮ ಪರಮಪುರುಷನಿಗೆ ಹಲವಾರು ವಿಭಿನ್ನಾಂಶಗಳಿವೆ. ಕೆಲವಕ್ಕೆ ಸ್ವಾಂಶಗಳೆಂದು ಹೆಸರು. ಹೀಗೆಂದರೆ ಅವು ದೇವೋತ್ತಮ ಪರಮಪುರುಷನ ಸ್ವಂತ ವಿಸ್ತೃತ ರೂಪಗಳು. ಕೆಲವಕ್ಕೆ ವಿಭಿನ್ನಾಂಶಗಳೆಂದು ಹೆಸರು. ಹೀಗೆಂದರೆ ಜೀವಿಗಳು ಸ್ವಾಂಶಗಳ ವಿಸ್ತೃತ ರೂಪಗಳನ್ನು ವಿಷ್ಣು ತತ್ವಗಳು ಎಂದು ಕರೆಯುತ್ತಾರೆ, ವಿಭಿನ್ನಾಂಶಗಳನ್ನು ಜೀವತತ್ವಗಳನ್ನು ಎಂದು ಕರೆಯುತ್ತಾರೆ. ವಿವಿಧ ದೇವತೆಗಳು ಜೀವತತ್ವಗಳು ಬದ್ಧ ಆತ್ಮಗಳನ್ನು ಭೌತಿಕ ಜಗತ್ತಿನ ಕರ್ಮಗಳಿಗೆ ಒಳಪಡಿಸುವುದು ಇಂದ್ರಿಯ ತೃಪ್ತಿಗಾಗಿ. ಆದುದರಿಂದ ಭಗವದ್ಗೀತೆಯಲ್ಲಿ ಹೇಳಿದಂತೆ ವಿವಿಧ ಇಂದ್ರಿಯ ತೃಪ್ತಿಗಳನ್ನು ವಿಶೇಷವಾಗಿ ಬಯಸುವವರು ದೇವತೆಗಳನ್ನು ಪೂಜಿಸಬೇಕೆಂದು ಕೆಲವೊಂದು ಸಲಹೆ ಮಾಡಿದೆ. ಉದಾಹರಣೆಗೆ, ಮಾಂಸಾಹಾರವು ಬಹು ಇಷ್ಟವಾದವರು ಕರ್ಮಕಾಂಡ ನಿಯಮದಂತೆ ಕಾಳಿದೇವತೆಯನ್ನು ಪೂಜಿಸಿ ಮೇಕೆಯನ್ನು ಬಲಿಕೊಟ್ಟು ಬೇರೆ ಯಾವ ಪ್ರಾಣಿಯನ್ನು ಅಲ್ಲ, ಭಕ್ತರು ಮಾಂಸವನ್ನು ತಿನ್ನಲು ಅವಕಾಶವನ್ನು ಕೊಡಬಹುದು ಎಂದು ವೈದಿಕ ನಿರ್ದೇಶನವು ಹೇಳುತ್ತದೆ. ಇದರ ಉದ್ದೇಶ ಮಾಂಸ ಭಕ್ಷಣೆಯನ್ನು ಪ್ರೋತ್ಸಾಹಿಸುವುದಲ್ಲ, ಆದರೆ ಪಟ್ಟು ಹಿಡಿದಿರುವವರು ಕೆಲವು ಕಟ್ಟುಪಾಡುಗಳಿಗೆ ಒಳಪಟ್ಟು ಮಾಂಸಾಹಾರವನ್ನು ತಿನ್ನಲು ಅವಕಾಶ ಕೊಡುವುದು. ಆದುದರಿಂದ ದೇವತೆಗಳ ಪೂಜೆಯು ಪರಮಸತ್ಯದ ಪೂಜೆಯಲ್ಲ. ದೇವತೆಗಳನ್ನು ಪೂಜಿಸುವ ಮನುಷ್ಯನು ಕ್ರಮೇಣ ಪರೋಕ್ಷವಾಗಿ ದೇವೋತ್ತಮ ಪರಮಪುರುಷನನ್ನು ಒಪ್ಪಿಕೊಳ್ಳುತ್ತಾನೆ. ಈ ಪರೋಕ್ಷ ಸ್ವೀಕಾರವನ್ನೇ ಭಗವದ್ಗೀತೆಯ ಅವಿಧಿ ಎಂದು ಕರೆಯುತ್ತದೆ. ಅವಿಧಿ ಎಂದರೆ ಪ್ರಾಮಾಣಿಕವಲ್ಲದ. ದೇವತೆಗಳ ಪೂಜೆಯು ಅವಿಧಿಯಾದದ್ದರಿಂದ ನಿರಾಕಾರವಾದಿಗಳು ಪರಮಸತ್ಯದ ನಿರಾಕಾರ ಸ್ವರೂಪದಲ್ಲಿ ಮನಸ್ಸನ್ನು ನಿಲ್ಲಿಸಬೇಕೆಂದು ಒತ್ತಿ ಹೇಳುತ್ತಾರೆ. ವೇದಜ್ಞಾನದ ಅಂತಿಮ ಗುರಿ ಏನು? ಪರಮಸತ್ಯದ ನಿರಾಕಾರ ಲಕ್ಷಣಗಳ ಮೇಲೆ ಮನಸ್ಸನ್ನು ಏಕಾಗ್ರತೆಗೆ ತಂದುಕೊಳ್ಳುವುದೇ ಅಥವಾ ಆ ಪರಮ ಸತ್ಯದ ಸಾಕಾರ ಲಕ್ಷಣಗಳ ಮೇಲೆ ಚಿತ್ತವನ್ನು ಕೇಂದ್ರೀಕರಿಸುವುದೇ? ಪರೀಕ್ಷಿತ್ ಮಹಾರಾಜನು ಕೇಳಿದ ಪ್ರಶ್ನೆ ಇದು. ಏನೆಂದರೆ ಪರಮಪ್ರಭುವಿನ ನಿರಾಕಾರ ಮತ್ತು ಸಾಕಾರ ಸ್ವರೂಪಗಳು ಮತ್ತು ನಮ್ಮ ಭೌತಿಕ ಗ್ರಹಿಕೆಯನ್ನು ಮೀರಿದವು. ಪರಾತ್ಪರದ ಬ್ರಹ್ಮಜ್ಯೋತಿಯ ನಿರಾಕಾರ ಸ್ವರೂಪವೆಂದರೆ ಸ್ವತಃ ಕೃಷ್ಣನ ದೇಹದ ಕಿರಣಗಳು ಮಾತ್ರ. ಸ್ವತಃ ಕೃಷ್ಣನ ದೇಹದ ಈ ಕಿರಣಗಳು ಪ್ರಭುವಿನ ಸೃಷ್ಟಿಯನ್ನೆಲ್ಲ ಆವರಿಸುತ್ತವೆ. ಭೌತಿಕ ಮೋಡವು ಆವರಿಸಿದ ಈ ಜ್ಯೋತಿಯ ಭಾಗವನ್ನು ಸತ್ವ, ರಜಸ್ಸು ಮತ್ತು ತಮಸ್ಸುಗಳೆನ್ನುವ ಭೌತಿಕ ಗುಣತ್ರಯಗಳ ಬ್ರಹ್ಮಾಂಡ ಎಂದು ಕರೆಯುತ್ತಾರೆ. ಭೌತಿಕ ಜಗತ್ತು ಎಂದು ಕರೆಸಿಕೊಳ್ಳುವ ಈ ಮೋಡ ಮುಸುಕಿದ ಭಾಗದಲ್ಲಿರುವವರು ಊಹಾವಿಧಾನದಿಂದ ಪರಮಸತ್ಯವನ್ನು ಕಲ್ಪಿಸಿಕೊಳ್ಳುವುದು ಹೇಗೆ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಅನ್ಮಿಟ್ ಮಾಡ್ಕೊಳ್ಳಿ ಪ್ರಭುಜಿ. ನೆಟ್ವರ್ಕ್ ಇಲ್ಲ ಪ್ರಭುಜಿ ನಿಮ್ದು. ಓದ್ಲಾ ಮಾತಾಡಿ.
ನೆಟ್ವರ್ಕ್ ಇಲ್ಲ ಪ್ರಭುಜಿ, ನಿಮ್ದು ನೆಟ್ವರ್ಕ್ ತುಂಬಾ ಸ್ಲೋ ಇದೆ ಮಾತಾಜಿ. ಪ್ರಭುಜಿ ಓದ್ಲಾ ಮಾತಾಜಿ? ರೀನಾ ರೀನಾ ಮಾತಾಜಿ ಓದ್ತಿಲ್ಲ ಮಾತಾಜಿ. ರೀನಾ ಮಾತಾಜಿ ಓದ್ಲಿ, ನಂತರ ಗಾಯತ್ರಿ ಮಾತಾಜಿ ಓದಿ. ರೀನಾ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗೆ ಶುಕಮುನಿಗಳು ಹೀಗೆ ಉತ್ತರ ಹೇಳಿದರು. ದೇವೋತ್ತಮ ಪರಮಪುರುಷನು ಮನಸ್ಸು, ಇಂದ್ರಿಯಗಳು ಮತ್ತು ಜೀವಶಕ್ತಿ ಇವುಗಳನ್ನು ಸೃಷ್ಟಿಸುವುದರಲ್ಲಿ 2 ಉದ್ದೇಶಗಳಿವೆ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಾಗುವಾಗ ಇಂದ್ರಿಯ ತೃಪ್ತಿ, ಮತ್ತು 2 ಭೌತಿಕ ಬದ್ಧ ಸ್ಥಿತಿಯಿಂದ ಬಿಡುಗಡೆ. ಎಂದರೆ ಇಂದ್ರಿಯಗಳು, ಮನಸ್ಸು ಮತ್ತು ಜೀವಶಕ್ತಿಯನ್ನು ಇಂದ್ರಿಯ ತೃಪ್ತಿಗಾಗಿ ಮತ್ತು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಾಗುವುದಕ್ಕಾಗಿ ಬಳಸಿಕೊಳ್ಳಬಹುದು ಅಥವಾ ಮುಕ್ತಿಗಾಗಿ ಬಳಸಿಕೊಳ್ಳಬಹುದು. ವೈದಿಕ ನಿರ್ದೇಶನಗಳು ಇರುವುದು ನಿಯಂತ್ರಕ ತತ್ವಗಳಿಗೆ ಅನುಗುಣವಾಗಿ ಬದ್ಧ ಆತ್ಮಗಳಿಗೆ ಇಂದ್ರಿಯ ತೃಪ್ತಿಯ ಅವಕಾಶವನ್ನು ನೀಡಿ, ಹೀಗೆ ಅವರು ಉತ್ತಮ ಜೀವನದ ಸ್ಥಿತಿಗೆ ಏರುವ ಅವಕಾಶವನ್ನು ಕೊಡುವುದಕ್ಕಾಗಿ. ಪ್ರಜ್ಞೆಯು ಪರಿಶುದ್ಧಗೊಂಡರೆ ಕಟ್ಟಕಡೆಗೆ ಮನುಷ್ಯನು ತನ್ನ ಮೂಲ ಸ್ಥಿತಿಗೆ ಬಂದು ಭಗವದ್ಧಾಮಕ್ಕೆ ಹಿಂತಿರುಗುತ್ತಾನೆ. ಕಂಟಿನ್ಯೂ ಮಾಡ್ಲಾ ಮಾತಾಜಿ? ಮಾಡಿ ಮಾಡಿ ಮಾತಾಜಿ. ಜೀವಶಕ್ತಿಗೆ ಬುದ್ಧಿ ಇದೆ. ಮನುಷ್ಯನು ತನ್ನ ಬುದ್ಧಿಶಕ್ತಿಯನ್ನು ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಬಳಸಬೇಕು. ಬುದ್ಧಿಶಕ್ತಿಯನ್ನು ಸೂಕ್ತವಾಗಿ ಬಳಸಿದುದರಿಂದ ಮನಸ್ಸು, ಇಂದ್ರಿಯಗಳು ಪರಿಶುದ್ಧವಾದಾಗ ಬದ್ಧ ಆತ್ಮಕ್ಕೆ ಮುಕ್ತಿಯು ದೊರೆಯುತ್ತದೆ. ಇಲ್ಲವಾದರೆ ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸಲು ಬುದ್ಧಿಶಕ್ತಿಯನ್ನು ಸರಿಯಾಗಿ ಬಳಸದೆ ಹೋದರೆ ಬದ್ಧ ಆತ್ಮನು ಇಂದ್ರಿಯ ತೃಪ್ತಿಯೊಂದಕ್ಕಾಗಿಯೇ ದೇಹದಿಂದ ದೇಹಕ್ಕೆ ಸಾಗುತ್ತಲೇ ಇರುತ್ತಾನೆ. ಶುಕಮುನಿಗಳ ಉತ್ತರದಲ್ಲಿ ಒತ್ತಿ ಹೇಳಲಾದ ಇನ್ನೊಂದು ಅಂಶವೆಂದರೆ, ಪ್ರಭುವು ಪ್ರತಿಯೊಂದು ಜೀವಶಕ್ತಿಯ ಮನಸ್ಸು, ಇಂದ್ರಿಯಗಳು ಮತ್ತು ಬುದ್ಧಿಶಕ್ತಿಯನ್ನು ಸೃಷ್ಟಿಸಿದ ಎನ್ನುವುದು. ಯಾವಾಗಲೇ ಆದರೂ ಜೀವಿಗಳ ಸೃಷ್ಟಿಯಾಯಿತು ಎಂದು ಹೇಳಿಲ್ಲ. ಸೂರ್ಯ ಕಿರಣಗಳ ಹೊಳೆಯುವ ಕಣಗಳು ಯಾವಾಗಲೂ ಸೂರ್ಯನೊಡನೆಯೇ ಇರುವಂತೆ ಜೀವಿಗಳು ದೇವೋತ್ತಮ ಪರಮಪುರುಷನ ವಿಭಿನ್ನಾಂಶಗಳಾಗಿ ನಿರಂತರವಾಗಿರುತ್ತವೆ. ಬದ್ಧ ಆತ್ಮಗಳು ಪರಮಪ್ರಭುವಿನ ಭಾಗಗಳಾಗಿ ನಿರಂತರವಾಗಿದ್ದರೂ ಕೆಲವೊಮ್ಮೆ ಅವರು ಬದುಕಿನ ಭೌತಿಕ ಗ್ರಹಿಕೆಯ ಮೋಡದಲ್ಲಿ ಅಜ್ಞಾನದ ಕತ್ತಲೆಯಲ್ಲಿ ಇರಬೇಕಾಗುತ್ತದೆ. ವೈದಿಕ ಪ್ರಕ್ರಿಯೆಯೆಲ್ಲ ಆ ಕತ್ತಲೆಯ ಸ್ಥಿತಿಯನ್ನು ಉಪಶಮನ ಮಾಡುವುದಕ್ಕಾಗಿಯೇ ಇದೆ. ಕಟ್ಟಕಡೆಗೆ ಬದ್ಧ ಜೀವಿಯ ಇಂದ್ರಿಯಗಳು ಮತ್ತು ಮನಸ್ಸು ಸಂಪೂರ್ಣವಾಗಿ ಪರಿಶುದ್ಧವಾದಾಗ ಅವನು ಕೃಷ್ಣ ಪ್ರಜ್ಞೆ ಎನ್ನುವ ತನ್ನ ಮೂಲ ಸ್ಥಿತಿಗೆ ಬರುತ್ತಾನೆ. ಅದೇ ಮುಕ್ತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಗಾಯತ್ರಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ವೇದಾಂತ ಸೂತ್ರದಲ್ಲಿ ಮೊದಲನೆಯ ಸೂತ್ರವು ಪರಮ ಸತ್ಯದ ವಿಷಯವಾಗಿ ಪ್ರಶ್ನೆಯನ್ನು ಕೇಳುತ್ತದೆ, ಅಥವಾ ಬ್ರಹ್ಮ ಜಿಜ್ಞಾಸ. ಪರಮ ಸತ್ಯದ ಸ್ವರೂಪವೇನು? ಪರಮ ಸತ್ಯದ ಸ್ವರೂಪವು ಅವನೇ. ಎಲ್ಲದರ ಮೂಲ ಎನ್ನುವುದು ಎಂದು ಮುಂದಿನ ಸೂತ್ರವು ಉತ್ತರ ಹೇಳುತ್ತದೆ. ದೊಡ್ಡದಾಗೋಯ್ತು. ಬದುಕಿನ ಈ ಭೌತಿಕ ಸ್ಥಿತಿಯಲ್ಲಿ ಸಹ ನಮ್ಮ ಅನುಭವಕ್ಕೆ ಬರುವುದೆಲ್ಲ ಅವನಿಂದಲೇ ಹೊರಸೂಸಿದುದು ಮಾತ್ರ. ಪರಮ ಸತ್ಯವು ಮನಸ್ಸನ್ನು, ಇಂದ್ರಿಯಗಳನ್ನು, ಬುದ್ಧಿಶಕ್ತಿಯನ್ನು ಸೃಷ್ಟಿಸಿತು ಎಂದರೆ ಪರಮಸತ್ಯಕ್ಕೆ ಮನಸ್ಸು, ಇಂದ್ರಿಯಗಳು ಮತ್ತು ಬುದ್ಧಿಶಕ್ತಿ ಇಲ್ಲದೇ ಇಲ್ಲ. ಹೀಗೆಂದರೆ ಪರಮಶಕ್ತಿಯು ನಿರಾಕಾರವಲ್ಲ, ಸೃಷ್ಟಿ ಮಾಡಿದ ಎನ್ನುವ ಪದವೇ ಅವನಿಗೆ ದಿವ್ಯ ಬೌದ್ಧಿಕ ಶಕ್ತಿ ಇದೆ ಎನ್ನುವುದನ್ನು ತೋರಿಸುತ್ತದೆ. ಉದಾಹರಣೆಗೆ, ತಂದೆಯು ಮಗುವನ್ನು ಪಡೆಯುತ್ತಾನೆ. ತಂದೆಗೆ ಇಂದ್ರಿಯಗಳಿರುವುದರಿಂದ ಮಗುವಿಗೆ ಇಂದ್ರಿಯಗಳಿರುತ್ತವೆ. ತಂದೆಗೆ ಕೈಕಾಲುಗಳಿರುವುದರಿಂದ ಮಗುವಿಗೆ ಹುಟ್ಟುವಾಗಲೇ ಕೈಕಾಲುಗಳಿರುತ್ತವೆ. ಇದರಿಂದಲೇ ಕೆಲವೊಮ್ಮೆ ಮನುಷ್ಯನು ದೇವರ ರೂಪದಲ್ಲಿಯೇ ಸೃಷ್ಟಿಯಾಗಿದ್ದಾನೆ ಎಂದು ಹೇಳುತ್ತಾರೆ. ಆದುದರಿಂದ ದಿವ್ಯವಾದ ಮನಸ್ಸು, ಇಂದ್ರಿಯಗಳು ಮತ್ತು ಬುದ್ಧಿಶಕ್ತಿ ಇರುವ ಪರಮ ಪುರುಷನೇ ಪರಮ ಸತ್ಯ. ಮನುಷ್ಯನ ಮನಸ್ಸು, ಇಂದ್ರಿಯಗಳು ಮತ್ತು ಬುದ್ಧಿಶಕ್ತಿ ಭೌತಿಕ ಕಶ್ಮಲವನ್ನು ಕಳೆದುಕೊಂಡು ಪರಿಶುದ್ಧವಾದಾಗ ಪರಮ ಸತ್ಯದ ಮೂಲ ಸ್ವರೂಪವು ವ್ಯಕ್ತಿಯೇ ಎಂದು ಮನುಷ್ಯನ ಅರ್ಥ ಮಾಡಿಕೊಳ್ಳಬಲ್ಲ. ವೈದಿಕ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಟೈಮ್ ಆಗ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿಮ್ಮ ಮುಖ ಕಾಣಿಸುವುದಿಲ್ಲ ಮಾತಾಜಿ ವಿಡಿಯೋದಲ್ಲಿ. ಅದೇ ಸ್ವಲ್ಪ ಇಡ್ತೀನಿ ಮಾತಾಜಿ. ಅದು ನಿಲ್ಲಿಸ್ಬೇಕಲ್ಲ, ಅದಕ್ಕೆ ಅದು ಇದಾಗ್ತಾ ಇದೆ. 1 ನಿಮಿಷ ಮಾತಾಜಿ.
ಸೊ 86ನೇ ಅಧ್ಯಾಯ ವೇದಗಳ ಪ್ರಾರ್ಥನೆ ಅಂತ. ಸೊ ಅಲೌಕಿಕ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಬಹು ಮುಖ್ಯವಾದ ಒಂದು ವಿಷಯ ಕುರಿತು ಪರೀಕ್ಷಿತ ಮಹಾರಾಜ ಶುಕಮುನಿಗಳನ್ನ ಪ್ರಶ್ನಿಸ್ತಾ ಇದ್ದಾನೆ. ಅವನ ಪ್ರಶ್ನೆ ಏನು ಅಂತಂದ್ರೆ, ಅವನು ಕೇಳುವಂಥದ್ದು ವೈದಿಕ ಜ್ಞಾನವು ಸಾಮಾನ್ಯವಾಗಿ ಭೌತಿಕ ಜಗತ್ತಿನ ಗುಣತ್ರಯಗಳನ್ನ ಕುರಿತದ್ದು. ಹೀಗಿರುವಾಗ ಮೂರು ಭೌತಿಕ ಗುಣಗಳು ಬಳಿ ಸಾರಲಾರದ ಅಲೌಕಿಕತೆಯ ವಿಷಯವನ್ನು ಅದು ನಿರೂಪಿಸುವುದು ಹೇಗೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಮನಸ್ಸು ಭೌತಿಕವಾದದ್ದು, ಪದಗಳ ಸ್ಪಂದನವೂ ಲೌಕಿಕವಾದದ್ದೇ. ಹೀಗಿರುವಾಗ ಭೌತಿಕ ಶಬ್ದಗಳ ಮೂಲಕ ಮನಸ್ಸಿನ ಯೋಚನೆಗಳಿಗೆ ಅಭಿವ್ಯಕ್ತಿ ಕೊಡುವ ವೈದಿಕ ಜ್ಞಾನವು ಅಲೌಕಿಕತೆಯನ್ನು ಸಾರುವುದು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಒಂದು ವಿಷಯವನ್ನು ನಿರೂಪಿಸಬೇಕಾದರೆ ಅದರ ಉಗಮ, ಅದರ ಗುಣಗಳು ಮತ್ತು ಕೆಲಸ ಕಾರ್ಯಗಳನ್ನ ವರ್ಣಿಸಬೇಕಾಗುತ್ತೆ. ಭೌತಿಕ ಮನಸ್ಸಿನಲ್ಲಿ ಯೋಚಿಸಿ ಭೌತಿಕ ಶಬ್ದಗಳ ಸ್ಪಂದನೆಯಿಂದ ಮಾತ್ರವೇ ಇಂತಹ ವರ್ಣನೆ ಸಾಧ್ಯ ಆಗುತ್ತೆ. ಸೊ ಪರಮ ಸತ್ಯವಾದ ಬ್ರಹ್ಮನಿಗೆ ಭೌತಿಕ ಗುಣಗಳು ಇಲ್ಲ. ನಮ್ಮ ವಾಕ್ಶಕ್ತಿಯು ಭೌತಿಕ ಗುಣಗಳಾಚೆ ಹೋಗುವುದಿಲ್ಲ. ಹೀಗಿರುವಾಗ ಪರಮ ಸತ್ಯವಾದ ಬ್ರಹ್ಮನನ್ನು ನಿಮ್ಮ ಶಬ್ದಗಳಲ್ಲಿ ವರ್ಣಿಸುವುದು ಹೇಗೆ? ಸೊ ಭೌತಿಕ ಶಬ್ದಗಳಿಂದ ಇಂತಹ ಅಭಿವ್ಯಕ್ತಿಯನ್ನು, ಅಲೌಕಿಕತೆಯನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಸಾಧ್ಯ ಎಂದು ನನಗೆ ಅರ್ಥವಾಗುವುದಿಲ್ಲ ಅಂತ ಪರೀಕ್ಷಿತ ಮಹಾರಾಜ ಹೇಳ್ತಾ ಇದ್ದಾನೆ. ಸೊ ಶುಕಮುನಿಗಳನ್ನು ಪ್ರಶ್ನಿಸುವುದರಲ್ಲಿ ಪರೀಕ್ಷಿತ ಮಹಾರಾಜನ ಉದ್ದೇಶ ಕಟ್ಟಕಡೆಯಾದದ್ದಾಗಿ ವೇದಗಳು ಪರಮ ಸತ್ಯವನ್ನು ಸಾಕಾರವೆಂದು ವರ್ಣಿಸುತ್ತದೆಯೋ ಅಥವಾ ನಿರಾಕಾರವೆಂದು ವರ್ಣಿಸುತ್ತಿದೆಯೋ ಎಂದು ತಿಳಿದುಕೊಳ್ಳುವುದು. ಸೊ ಪರೀಕ್ಷಿತನ ಮಹಾರಾಜಂತ ಕಟ್ಟಕಡೆ ಉದ್ದೇಶ ಏನು ಅಂತಂದ್ರೆ, ವೇದಗಳು ಸಾಕಾರವನ್ನ ವರ್ಣಿಸ್ತೈತೋ ಅಥವಾ ನಿರಾಕಾರವನ್ನ ವರ್ಣಿಸುತ್ತದೆಯೋ ಎಂದು ತಿಳಿದುಕೊಳ್ಳದೆ ಪರಮ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಮೂರು ಘಟ್ಟಗಳಲ್ಲಿ ನಡೆಯುತ್ತೆ. ಅದು ಗೊತ್ತಿದೆ ನಮ್ಗೆ ಅಲ್ವಾ. ನಿರಾಕಾರ ಬ್ರಹ್ಮನ್ ಅಂತ, ಆಮೇಲೆ ಪರಮಾತ್ಮೇತಿ, ಆಮೇಲೆ ಭಗವಂತ ಅಂತ. ಸೊ ನಿರಾಕಾರ ಬ್ರಹ್ಮನ್ ಅನ್ನೋದು ಫಸ್ಟ್ ಸ್ಟೇಜು. ಆಮೇಲೆ ಇದು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮನನ್ನ ಅರಿಯೋದು ಎರಡನೇ ಸ್ಟೇಜು. ಕೊನೆಗೆ ದೇವೋತ್ತಮ ಪರಮ ಪುರುಷನಾದ ಭಗವಂತನನ್ನ ಅರಿಯೋದು ಅಂತ ನಮ್ಗೆ ಗೊತ್ತು. ಆತ್ಮವನ್ನ ಅರಿಯೋದು, ಆಮೇಲೆ ಪರಮಾತ್ಮನನ್ನ ಅರಿಯೋದು ಮತ್ತು ಭಗವಂತನನ್ನ ಅರಿಯೋದು, ಈ 3 ಸ್ಟೇಜಸ್ ಅಂತ ನಮ್ಗೆ ಗೊತ್ತಿದೆ, ಓದಿದ್ದೀವಿ. ವೇದಗಳು 3 ವಿಭಾಗಗಳ ಚಟುವಟಿಕೆಗಳನ್ನ ಪರಿಶೀಲಿಸುತ್ತದೆ. ಮೊದಲನೇದು ವೇದಗಳಲ್ಲಿ ಇರುವಂಥದ್ದು ಕರ್ಮಕಾಂಡ. ಸೊ ಕರ್ಮಕಾಂಡ ಅಂದ್ರೆ ವೈದಿಕ ಆದೇಶಗಳಿಗೆ ಅನುಗುಣವಾದ ಒಂದು ಚಟುವಟಿಕೆಗಳಿರುತ್ತೆ. ಇವು ಮನುಷ್ಯನನ್ನು ಕ್ರಮೇಣವಾಗಿ ಪರಿಶುದ್ಧಗೊಳಿಸಿ ಅವನಿಗೆ ನಿಜವಾದ ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಸಿಕೊಳ್ಳುತ್ತದೆ. ಕರ್ಮಕಾಂಡ ಅನ್ನೋದು ನಿಧಾನವಾಗಿ ಮಾಡುತ್ತೆ. ಎರಡನೇದು ಜ್ಞಾನಕಾಂಡ. ಸೊ ಇದು ಪರಮ ಸತ್ಯವನ್ನು ಊಹೆಯಿಂದ ತಿಳಿದುಕೊಳ್ಳೋದು, ಜ್ಞಾನಕಾಂಡ. ಸೊ ಮೂರನೇದು ಉಪಾಸನಾ ಕಾಂಡ ಅಂತ, ದೇವೋತ್ತಮ ಪರಮ ಪುರುಷನ ಮತ್ತು ಕೆಲವೊಮ್ಮೆ ಅವನ ಜೊತೆಗೆ ದೇವತೆಗಳ ಉಪಾಸನೆ. ವೇದಗಳಲ್ಲಿ ದೇವತೆಗಳ ಉಪಾಸನೆಯನ್ನು ಸೂಚಿಸಿರುವುದಕ್ಕೆ ಆಧಾರ ದೇವೋತ್ತಮ ಪರಮ ಪುರುಷನೊಡನೆ ದೇವತೆಗಳ ಸಂಬಂಧದ ಒಂದು ತಿಳುವಳಿಕೆ. ಸೊ ದೇವೋತ್ತಮ ಪರಮ ಪುರುಷನಿಗೆ ಹಲವಾರು ವಿಭಿನ್ನಾಂಶಗಳಿದೆ. ಕೆಲವಕ್ಕೆ ಸ್ವಾಂಶಗಳೆಂದು, ಕೆಲವನ್ನ ಸ್ವಾಂಶಗಳು ಅಂತಾನು ಕರೀತಾರೆ. ಹೀಗೆಂದರೆ ಅವು ದೇವೋತ್ತಮ ಪರಮ ಪುರುಷನ ಸ್ವಂತ ವಿಸ್ತೃತ ರೂಪಗಳು. ಆಯ್ತಾ. ಕೆಲವಕ್ಕೆ ವಿಭಿನ್ನಾಂಶಗಳೆಂದು ಹೆಸರು. ಹೀಗೆಂದರೆ ಜೀವಿಗಳು ಸ್ವಾಂಶಗಳ ವಿಸ್ತೃತ ರೂಪಗಳು, ವಿಷ್ಣು ತತ್ವಗಳು ಎಂದು ಕರೆಯುತ್ತಾರೆ. ವಿಭಿನ್ನಾಂಶಗಳನ್ನು ಜೀವತತ್ವಗಳು ಅಂತಾನು ಕರೀತಾರಂತೆ. ಸೊ ವಿವಿಧ ದೇವತೆಗಳು, ಜೀವತತ್ವಗಳು ಬದ್ಧ ಆತ್ಮಗಳನ್ನು ಭೌತಿಕ ಜಗತ್ತಿನ ಕರ್ಮಗಳಿಗೆ ಒಳಪಡಿಸುವುದು ಇಂದ್ರಿಯ ತೃಪ್ತಿಗಾಗಿ. ಆದುದರಿಂದ ಭಗವದ್ಗೀತೆಯಲ್ಲಿ ಹೇಳಿದಂತೆ ವಿವಿಧ ಇಂದ್ರಿಯ ತೃಪ್ತಿಗಳನ್ನು ವಿಶೇಷವಾಗಿ ಬಯಸುವವರು ದೇವತೆಗಳನ್ನ ಪೂಜಿಸಬೇಕೆಂದು ಕೆಲವೊಮ್ಮೆ ಸಲಹೆ ಮಾಡಿದೆ. ಉದಾಹರಣೆಗೆ ಮಾಂಸಾಹಾರವು ಕೆಲವರಿಗೆ ತುಂಬಾನೇ ಇಷ್ಟ. ಸೊ ಇಷ್ಟವಾದವರು ಕರ್ಮಕಾಂಡ ನಿಯಮದಂತೆ, ಕರ್ಮಕಾಂಡದಲ್ಲಿ ಕೊಟ್ಟಿದೆ ಅಂತೆ, ಇದು ಕಾಳಿ ದೇವತೆಯನ್ನು ಪೂಜಿಸಿ ಮೇಕೆಯನ್ನು ಬಲಿ ಕೊಟ್ಟು, ಬೇರೆ ಯಾವ ಪ್ರಾಣಿಯನ್ನು ಅಲ್ಲ, ಬರೀ ಮೇಕೆ ಮಾತ್ರ ಅಲ್ಲಿ ಬಲಿ ಕೊಡಬೇಕು. ಭಕ್ತರು ಮಾಂಸವನ್ನು ತಿನ್ನಲು ಅವಕಾಶ
ಕೊಡಬಹುದು ಅಂತ ವೈದಿಕ ನಿರ್ದೇಶನ ಹೇಳುತ್ತಂತೆ. ಇದರ ಉದ್ದೇಶ ಮಾಂಸ ಭಕ್ಷಣೆಯನ್ನು ಪ್ರೋತ್ಸಾಹಿಸುವುದಲ್ಲ, ಆದರೆ ಪಟ್ಟು ಹಿಡಿದಿರ್ತಾರಲ್ಲ ಕೆಲವರು ತಿನ್ನಲೇಬೇಕು ಅಂತ ಕಟ್ಟುಪಾಡು, ಸೊ ಅಂಥವ್ರಿಗೆ ಇದು ಮಾಂಸಾಹಾರವನ್ನು ತಿನ್ನಲು ಒಂದು ಅವಕಾಶವನ್ನು ಕೊಡ್ತಾರೆ ಅಷ್ಟೇ ವೇದಗಳಲ್ಲಿ. ಆದುದರಿಂದ ದೇವತೆಗಳ ಪೂಜೆಯು ಪರಮ ಸತ್ಯದ ಪೂಜೆ ಅಲ್ಲ. ದೇವತೆಗಳನ್ನು ಪೂಜಿಸುವ ಮನುಷ್ಯನು ಕ್ರಮೇಣ ಪರೋಕ್ಷವಾಗಿ ದೇವೋತ್ತಮ ಪರಮ ಪುರುಷನನ್ನು ಒಪ್ಪಿಕೊಳ್ಳುತ್ತಾನೆ. ಸೊ ದೇವತೆಗಳನ್ನ ಪೂಜೆ ಮಾಡೋನು ಕ್ರಮೇಣವಾಗಿ ಕೃಷ್ಣನನ್ನ ಒಪ್ಕೋತಾನೆ, ತುಂಬಾ ನಿಧಾನವಾಗಿ. ಈ ಪರೋಕ್ಷ ಸ್ವೀಕಾರವನ್ನೇ ಭಗವದ್ಗೀತೆಯು ಅವಧಿ ಅಂತ ಕರೀತಂತೆ. ಈ ಪದವನ್ನ ಅವಧಿ ಅಂತ ಹೇಳ್ತಾರೆ. ಅವಧಿ ಎಂದರೆ ಪ್ರಾಮಾಣಿಕವಲ್ಲದ್ದು. ದೇವತೆಗಳ ಪೂಜೆಯು ಅವಧಿಯಾದುದರಿಂದ ನಿರಾಕಾರವಾದಿಗಳು ಪರಮ ಸತ್ಯದ ನಿರಾಕಾರ ಸ್ವರೂಪದಲ್ಲಿ ಮನಸ್ಸನ್ನು ನಿಲ್ಲಿಸಬೇಕೆಂದು ಒತ್ತಿ ಹೇಳ್ತಾರೆ. ವೇದ ಜ್ಞಾನದ ಅಂತಿಮ ಗುರಿ ಏನು? ಪರಮ ಸತ್ಯದ ನಿರಾಕಾರ ಲಕ್ಷಣಗಳ ಮೇಲೆ ಮನಸ್ಸನ್ನು ಏಕಾಗ್ರತೆ ತಂದುಕೊಳ್ಳುವುದೇ, ಅಥವಾ ಆ ಪರಮ ಸತ್ಯದ ಸಾಕಾರ ಲಕ್ಷಣಗಳ ಮೇಲೆ ಚಿತ್ತವನ್ನು ಕೇಂದ್ರೀಕರಿಸುವುದೇ. ಪರೀಕ್ಷಿತ ಮಹಾರಾಜನು ಕೇಳಿದ ಪ್ರಶ್ನೆ ಇದು. ಸೊ ಏನೆಂದರೂ ಪರಮಪ್ರಭುವಿನ ನಿರಾಕಾರ ಮತ್ತು ಸಾಕಾರ ಸ್ವರೂಪಗಳು ನಮ್ಮ ಭೌತಿಕ ಗ್ರಹಿಕೆಯನ್ನು ಅದು ಮೀರುತ್ತೆ. ಪರಾತ್ಪರದ ಬ್ರಹ್ಮ ಜ್ಯೋತಿಯ ನಿರಾಕಾರ ಸ್ವರೂಪವೆಂದರೆ ಸ್ವತಃ ಕೃಷ್ಣ ದೇಹದ ಕಿರಣಗಳು ಮಾತ್ರ. ಇದು ಸ್ವತಃ ಕೃಷ್ಣನ ದೇಹದ ಈ ಕಿರಣಗಳು ಪ್ರಭುವಿನ ಸೃಷ್ಟಿಯನ್ನೆಲ್ಲ ಆವರಿಸಿಬಿಡುತ್ತೆ. ಭೌತಿಕ ಮೋಡವು ಆವರಿಸಿದ ಈ ಜ್ಯೋತಿಯ ಭಾಗವನ್ನು ಸತ್ವ, ರಜಸ್ಸು ಮತ್ತು ತಮಸ್ಸುಗಳೆನ್ನುವ ಭೌತಿಕ ಗುಣತ್ರಯಗಳಿದೆಯಲ್ಲ, ಬ್ರಹ್ಮಾಂಡ, ಇದನ್ನ ಬ್ರಹ್ಮಾಂಡ ಎಂದು ಕರೆಯುತ್ತಾರೆ. ಭೌತಿಕ ಜಗತ್ತು ಎಂದು ಕರೆಸಿಕೊಳ್ಳುವ ಈ ಮೋಡ ಮುಸುಕಿದ ಭಾಗದಲ್ಲಿರುವವರು ಊಹಾ ವಿಧಾನದಿಂದ ಪರಮ ಸತ್ಯವನ್ನು ಕಲ್ಪಿಸಿಕೊಳ್ಳುವುದು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಸೊ ಪರೀಕ್ಷಿತರ ಮಹಾರಾಜನ ಪ್ರಶ್ನೆಗೆ ಶುಕಮುನಿಗಳು ಅವರು ಹೀಗೆ ಉತ್ತರ ಕೊಡ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷನ ಮನಸ್ಸು, ಇಂದ್ರಿಯಗಳು ಮತ್ತು ಜೀವಶಕ್ತಿ ಇವುಗಳನ್ನು ಸೃಷ್ಟಿಸುವುದರಲ್ಲಿ 2 ಉದ್ದೇಶ ಇದೆಯಂತೆ. ಮೊದಲನೇದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಾಗುವಾಗ ಇಂದ್ರಿಯ ತೃಪ್ತಿ ಮತ್ತು ಎರಡನೇದು ಭೌತಿಕ ಬದ್ಧ ಸ್ಥಿತಿಯಿಂದ ಬಿಡುಗಡೆ ಎಂದರೆ ಇಂದ್ರಿಯಗಳು, ಮನಸ್ಸು ಮತ್ತು ಜೀವಶಕ್ತಿಯನ್ನು ಇಂದ್ರಿಯ ತೃಪ್ತಿಗಾಗಿ ಮತ್ತು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಾಗುವುದಕ್ಕಾಗಿ ಬಳಸಿಕೊಳ್ಳಬಹುದು, ಅಥವಾ ಮುಕ್ತಿಗಾಗಿನೂ ಬೇಕಾದ್ರೆ ಬಳಸ್ಕೋಬಹುದು. ವೈದಿಕ ನಿರ್ದೇಶನಗಳು ಇರುವುದು ನಿಯಂತ್ರಿತ ತತ್ವಗಳಿಗೆ ಅನುಗುಣವಾಗಿ. ಬದ್ಧ ಆತ್ಮಗಳಿಗೆ ಇಂದ್ರಿಯ ತೃಪ್ತಿಯ ಅವಕಾಶವನ್ನು ನೀಡಿ ಹೀಗೆ ಅವರು ಉತ್ತಮ ಜೀವನದ ಸ್ಥಿತಿಗೆ ಏರುವ ಅವಕಾಶವನ್ನು ಕೊಡುವುದಕ್ಕಾಗಿ. ಪ್ರಜ್ಞೆಯು ಪರಿಶುದ್ಧಗೊಂಡರೆ ಕಟ್ಟ ಕಡೆಗೆ ಮನುಷ್ಯನು ತನ್ನ ಮೂಲ ಸ್ಥಿತಿಗೆ ಬಂದು ಭಗವಂಧಾಮಕ್ಕೆ ಹೋಗ್ತಾನೆ. ಸೊ ನಮ್ಮ ಪ್ರಜ್ಞೆ ಪರಿಶುದ್ಧ ಆಗಬೇಕು. ಪರಿಶುದ್ಧ ಆದಾಗ ನಾವು ಭಗವದ್ಧಾಮಕ್ಕೆ ಹೋಗ್ತೇವೆ. ಜೀವಶಕ್ತಿಗೆ ಬುದ್ಧಿ ಇದೆ. ಮನುಷ್ಯನು ತನ್ನ ಬುದ್ಧಿಶಕ್ತಿಯನ್ನು ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಅವನು ಬಳಸಬೇಕು. ಬುದ್ಧಿಶಕ್ತಿಯನ್ನು ಸೂಕ್ತವಾಗಿ ಬಳಸುವುದರಿಂದ ಮನಸ್ಸು, ಇಂದ್ರಿಯಗಳು ಪರಿಶುದ್ಧವಾದಾಗ ಬದ್ಧ ಆತ್ಮಕ್ಕೆ ಮುಕ್ತಿಯು ದೊರೆಯುತ್ತದೆ. ಇಲ್ಲವಾದರೆ ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸಲು ಬುದ್ಧಿಶಕ್ತಿಯನ್ನು ಸರಿಯಾಗಿ ಬಳಸದೆ ಹೋದ್ರೆ ಆಗ ಬದ್ಧ ಆತ್ಮನು ಇಂದ್ರಿಯ ತೃಪ್ತಿಯೊಂದಕ್ಕಾಗಿಯೇ ದೇಹದಿಂದ ದೇಹಕ್ಕೆ ಸಾಕ್ತಾನೇ ಇರ್ತಾನವನು. ಶುಕಮುನಿಗಳ ಉತ್ತರದಲ್ಲಿ ಒತ್ತಿ ಹೇಳಲಾದ ಇನ್ನೊಂದು ಅಂಶ ಅಂದ್ರೆ ಪ್ರಭುವು ಪ್ರತಿಯೊಂದು ಜೀವಶಕ್ತಿಯ ಮನಸ್ಸು, ಇಂದ್ರಿಯಗಳು ಮತ್ತು ಬುದ್ಧಿಶಕ್ತಿಯನ್ನು ಸೃಷ್ಟಿಸಿದ ಎನ್ನುವುದು. ಯಾವಾಗಲೇ ಆದರೂ ಜೀವಿಗಳ ಸೃಷ್ಟಿಯಾಯಿತು ಎಂದು ಹೇಳಿಲ್ಲ. ಸೂರ್ಯ ಕಿರಣಗಳ ಹೊಳೆಯುವ ಕಣಗಳು ಯಾವಾಗಲೂ ಸೂರ್ಯನೊಡನೆಯೇ ಇರುವಂತೆ ಜೀವಿಗಳು ದೇವೋತ್ತಮ ಪರಮ ಪುರುಷನ ವಿಭಿನ್ನಾಂಶವಾಗಿ ನಿರಂತರವಾಗಿರ್ತಾರೆ. ಬದ್ಧ ಆತ್ಮಗಳು ಪರಮ ಪ್ರಭುವಿನ ಭಾಗಗಳಾಗಿ ನಿರಂತರವಾಗಿದ್ದರು. ಕೆಲವೊಮ್ಮೆ ಅವರು ಬದುಕಿನ ಭೌತಿಕ ಗ್ರಹಿಕೆಯ ಮೋಡದಲ್ಲಿ ಅಜ್ಞಾನದ ಕತ್ತಲೆಯಲ್ಲಿ ಇರಬೇಕಾಗುತ್ತೆ. ವೈದಿಕ ಪ್ರಕ್ರಿಯೆಯೆಲ್ಲ ಆ ಕತ್ತಲೆಯ ಸ್ಥಿತಿಯನ್ನು ಉಪಶಮನ ಮಾಡುವುದಕ್ಕಾಗಿಯೇ ಇದೆ. ಕಟ್ಟ ಕಡೆಗೆ ಬದ್ಧ ಜೀವಿಯ ಇಂದ್ರಿಯಗಳು ಮತ್ತು ಮನಸ್ಸು ಸಂಪೂರ್ಣವಾಗಿ ಪರಿಶುದ್ಧವಾದಾಗ ಅವನು ಕೃಷ್ಣ ಪ್ರಜ್ಞೆ ಎನ್ನುವ ತನ್ನ ಮೂಲ ಸ್ಥಿತಿಗೆ ಬರುತ್ತಾನೆ. ಅದೇ ಮುಕ್ತಿ ಅಂತ ಕರೀತಾರೆ. ವೇದಾಂತ ಸೂತ್ರದಲ್ಲಿ ಮೊದಲನೆಯ ಸೂತ್ರವು ಪರಮ ಸತ್ಯದ ವಿಷಯವಾಗಿ ಪ್ರಶ್ನೆಯನ್ನ ಕೇಳುತ್ತದೆ. ಅತತೋ ಬ್ರಹ್ಮ ಜಿಜ್ಞಾಸಾಹ. ಪರಮ ಸತ್ಯದ ಸ್ವರೂಪವೇನು? ಪರಮ ಸತ್ಯದ ಸ್ವರೂಪವು ಅವನೇ ಎಲ್ಲದರ ಮೂಲ ಎನ್ನುವುದು ಎಂದು ಮುಂದಿನ ಸೂತ್ರವು ಉತ್ತರ ಹೇಳುತ್ತದೆ. ಬದುಕಿನ ಈ ಭೌತಿಕ ಸ್ಥಿತಿಯಲ್ಲಿ ಸಹ ನಮ್ಮ ಅನುಭವಕ್ಕೆ ಬರುವುದೆಲ್ಲ ಅವನಿಂದಲೇ ಹೊರಸೂಸಿದುದು ಮಾತ್ರ. ಪರಮ ಸತ್ಯವು
ಮನಸ್ಸನ್ನು, ಇಂದ್ರಿಯಗಳನ್ನು, ಬುದ್ಧಿಶಕ್ತಿಯನ್ನು ಸೃಷ್ಟಿಸಿತು ಎಂದರೆ ಪರಮಸತ್ಯಕ್ಕೆ ಮನಸ್ಸು, ಇಂದ್ರಿಯಗಳು ಮತ್ತು ಬುದ್ಧಿಶಕ್ತಿ ಇಲ್ಲದೇ ಇಲ್ಲ. ಹೀಗೆಂದರೆ ಪರಮಶಕ್ತಿಯು ನಿರಾಕಾರವಲ್ಲ, ಸೃಷ್ಟಿ ಮಾಡಿದ ಎನ್ನುವ ಪದವೇ ಅವನಿಗೆ ದಿವ್ಯ ಭೌತಿಕ ಶಕ್ತಿ ಇದೆ ಎನ್ನುವುದನ್ನು ತೋರಿಸುತ್ತದೆ. ಉದಾಹರಣೆಗೆ, ತಂದೆಯು ಮಗುವನ್ನು ಪಡಿತಾನೆ. ಸೊ ತಂದೆಗೆ ಇಂದ್ರಿಯಗಳಿರುವುದರಿಂದ ಮಗುವಿಗೆ ಇಂದ್ರಿಯಗಳು ಇರುತ್ತವೆ. ತಂದೆಗೆ ಕೈಕಾಲುಗಳು ಇರುವುದರಿಂದ ಮಗುವಿಗೆ ಹುಟ್ಟುವಾಗಲೇ ಕೈಕಾಲುಗಳು ಇರುತ್ತವೆ. ಇದರಿಂದಲೇ ಕೆಲವೊಮ್ಮೆ ಮನುಷ್ಯನು ದೇವರ ರೂಪದಲ್ಲಿಯೇ ಸೃಷ್ಟಿಯಾಗಿದ್ದಾನೆ ಎಂದು ಹೇಳುತ್ತಾರೆ. ಆದುದರಿಂದ ದಿವ್ಯವಾದ ಮನಸ್ಸು, ಇಂದ್ರಿಯಗಳು ಮತ್ತು ಬುದ್ಧಿಶಕ್ತಿ ಇರುವ ಪರಮ ಪುರುಷನೇ ಪರಮ ಸತ್ಯ. ಮನುಷ್ಯನ ಮನಸ್ಸು, ಇಂದ್ರಿಯಗಳು ಮತ್ತು ಬುದ್ಧಿಶಕ್ತಿ ಭೌತಿಕ ಕಶ್ಮಲವನ್ನು ಕಳೆದುಕೊಂಡು ಪರಿಶುದ್ಧವಾದಾಗ ಪರಮ ಸತ್ಯದ ಮೂಲ ಸ್ವರೂಪವು ವ್ಯಕ್ತಿಯೇ ಎಂದು ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ವೇಳೆ ಆಯ್ತು ಅನ್ಸುತ್ತೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಎಲ್ಲವೂ ಹರೇ attendance ಕೃಷ್ಣ ಹಾಕಿದ್ದೀರಾ ಮಾತಾಜಿ. ಮಾತಾ? ಧನ್ಯವಾದಗಳು ಮಾತಾಜಿ. Attendance ಹಾಕಿದ್ದೀರಾ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಇದು ಅಟೆಂಡೆನ್ಸ್ ಹಾಕ್ಲಿಲ್ಲ ಮಾತಾಜಿ. ಅಟೆಂಡೆನ್ಸ್ ಹಾಕಿದೆ ನೋಡಿ, ಲಿಂಕ್ ಹಾಕಿದೆ, ಅಟೆಂಡೆನ್ಸ್ ಹಾಕಿ. ಹಾಕದವರು ಅಟೆಂಡೆನ್ಸ್ ಹಾಕಿ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ ಅಟೆಂಡೆನ್ಸ್ ಹಾಕಿದ್ದು ಎಲ್ಲವೂ ಎಲ್ರದ್ದು ಆಯ್ತಾ ಅಟೆಂಡೆನ್ಸ್ ಹಾಕಿ? ಹರೇ ಕೃಷ್ಣ. ಹಾಕದ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ಸ್. ಹರೇ ಕೃಷ್ಣ ಪ್ರವೀಣ ಮಾತಾಜಿ, ತುಂಬಾ ಥ್ಯಾಂಕ್ಸ್ ಮಾತಾಜಿ. ಸ್ಕ್ರೀನ್ ಎಲ್ಲ ಶೇರ್ ಮಾಡಿದ್ರಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಕ್ಲಾಸ್ ಎಂಡ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಕ್ಲಾಸ್ ಎಂಡ್ ಮಾಡ್ಲಾ ಮಾತಾಜಿ? ಹಾ ಮಾತಾಜಿ ಎಂಡ್ ಮಾಡಿ ಮಾತಾಜಿ.